ಬದುಕಿದ್ದು ಸಾರ್ಥಕನೆಂದೆನಿಸುತ್ತದೆ. ಕಿಶೋರದ್ವಯರು ಆಶ್ರಮದ ಸುತ್ತಮುತ್ತ ಕ್ರೀಡಾಡುತ್ತಿದ್ದರೆ ಸ್ವರ್ಗ ಅಂಗೈಗೆ ಸಿಕ್ಕಷ್ಟು ಆನಂದವಾಗುತ್ತದೆ ಅಲ್ಲವೇನೇ? ಸ್ವಾಮಿ, ಕೃಷ್ಣ ಬಲರಾಮರ ಆಗಮನದಿಂದ ನಮ್ಮ ಬದುಕಿಗೆ ಸಂತೋಷ ನೀಡಿದೆ. ನಮ್ಮ ದುಃಖವೆಲ್ಲ ಅಳಿದು ಹೋಯ್ತಲ್ಲವೇ ಸ್ವಾಮಿ? ರಮಣಿ, ಸ್ವಾಮಿ, ಇಂದ ಅವರನ್ನು ಕರೆದು ಮಾತನಾಡಿಸಬೇಕಾಗಿದೆ. ರಾಮಕೃಷ್ಣರೇ, ಮದಿವಂತರೇ ನೀವು ಚತುಷ್ಷಷ್ಟಿ ದಿವಸದೊಳಗ ತುಲಕಲಿಗಳಿ ಪರಿಣತರೆಂದು ಮುನಿಯು ಮದಿವಂತರೇ ನೀವು ಮದಿವಂತರೇ ನೀವು ಚತುಷ್ಷಷ್ಟಿ ದಿವಸದೊಳ್ ಅತುಲ ಕಲಿಗಳಿ ಪರಿಣತರೆಂದು ಮುನಿಯು ಅತುಲ ಕಲೆಗಳಲ್ಲಿ ಪರಿಣತರೆಂದು ಮುನಿಯು ಅತಿಶಯ ಪರೀಕ್ಷೆಯಂ ಸುತರಿಂಗೆ ವಿಧಿಸುತ್ತ ಅತಿಶಯ ಪರೀಕ್ಷೆಯಂ ಸುತರಿಂಗೆ ವಿಧಿಸುತ್ತ ಮತಿಸಿದನು ಬಾಲಕರ ಮತಿಯನ್ನು ಮುದದಿ ಮತಿವಂತರೈ ನೀವು ಚತುಷ್ಷಷ್ಟಿ ದಿವಸದೊಳಗ ತುಲಕಲೆಗಳಲ್ಲಿ ಪರಿಣತರೆಂದು ಮುನಿಯು ನಿಮ್ಮಂತಹ ವಿದೇಶಿಷ್ಯರು ಎಲ್ಲ ಗುರುಗಳಿಗೂ ದೊರಕಿದರೆ ವಿದ್ಯಾಲಯಗಳೆಲ್ಲ ದೇವಾಲಯಗಳೇ ಆಗಿಬಿಡುತ್ತಿತ್ತು. ಇದರಂತೆ ನಿಮ್ಮನ್ನು ಯಾಕೆ ಬರ ಹೇಳಿದ್ದೇನೆಂದು ಬಂದಿರಾ? ಇಲ್ಲ ಗುರುದೇವ, ತಿಳಿಸಿದರೆ ಆ ಕಾರ್ಯವನ್ನು ಈ ಕ್ಷಣವೇ ಮಾಡಿ ಮುಗಿಸುತ್ತೇವೆ. ಶ್ರೀಮುಖದಿಂದ ಅಪ್ಪಣೆಯಾಗಲಿ. ಶಿಷ್ಯನಿರೇ, ಗುರುದೇವ, ಇಂದು ನೀವು ಕಲಿತ ವಿದ್ಯೆ ಪರೀಕ್ಷಾರಂಗ. ಹೌದೇ? ಬೌದ್ಧಿಕವಾಗಿ ನೀವೆಷ್ಟು ಏನು ಎಂಬುದನ್ನು ನಾನು ಪರೀಕ್ಷಿಸಿದ್ದೇನೆ. ಈಗ ಶಾರೀರಿಕ ಪ್ರದರ್ಶನ. ಹೌದೇ? ಈ ಬಿಲ್ಲುಬಾಣವನ್ನು ಸ್ವೀಕರಿಸು. ಕೃಷ್ಣ, ಅದು ಆ ದೂರದ ಆ ಇತ್ತಾನ ಮರದಲ್ಲಿ ಹಕ್ಕಿಯನ್ನು ಹಣ್ಣನ್ನು ಸುಕ್ಕಿ ತಿನ್ನುತ್ತಾ ಇದೆ. ಹಕ್ಕಿಗೆ ಇಳಿದುದಾಗದಂತೆ ಹಣ್ಣನ್ನು ಬೀಳಿಸಿ ನೋಡೋಣ. ಸಾಮರ್ಥ್ಯವನ್ನು ಹೊರಗೆ ಹಚ್ಚಲಿಕ್ಕಾಗಿ ಒಂದು ಆಶೀರ್ವಾದ ಮಾಡಿ. ನಿಮ್ಮ ಸಮ್ಮುಖದಲ್ಲೇ ನಿಶ್ಚಯವಾಗುವುದು.
ನಿಸ್ಸೀಮರಾಗಿರಲಿನ್ನು ರಾಮಕೃಷ್ಣರರಿರ ನೀವು ನಿಸ್ಸೀಮರಾಗಿರಲಿನ್ನು ನಿಮ್ಮವರ ಮನೆಗೆ ತೆರಳಿ ನಿಮ್ಮರ ಮನೆಗೆ ತೆರಳಿ ಸಮ್ಮಾನದಿಂದ ರಾಮಕೃಷ್ಣರಿರ ಇಂತಹ ಪ್ರದರ್ಶನವನ್ನು ಈ ಹಿಂದಿನ ನನ್ನ ಶಿಷ್ಯಕೋಟಿಯಲ್ಲಿ ಕಂಡಿಲ್ಲ. ನಿನಗೆ ಸಮಾಧಾನ ಆಯ್ತಲ್ಲ? ಹಾ. ಅಷ್ಟೇ ಸಾಕು. ಕಲಿಕೆಯಲ್ಲಿ ಇಂತಹ ಶ್ರದ್ಧೆ ನಿಷ್ಠೆ ಹಾ. ಅಲ್ಲದೆ ಶಿಷ್ಯನಿಗೆ ಅಗತ್ಯ ಇರಲೇಬೇಕಾದ ಏಕಾಗ್ರತೆ ಹಾ. ಅದು ಅನ್ಯರಿಗೆ ದುರ್ಲಭ, ಹಾ. ನಿಮಗೆ ಮಾತ್ರ ಸಾಧ್ಯ. ಪ್ರಸಾದ ಗುರುಗಳೇ. ಹತ್ತೆಗೆ ಹಲವೇಗೆ ಹಾ. ನಿಮ್ಮಂತಹ ಶಿಷ್ಯರಿದ್ದರೆ ಹಾ. ಅದು ಆ ವಿದ್ಯಾಲಯಕ್ಕೆ ಕೋಟಿ ಸಂಪತ್ತು. ಹಾ. ರಾಜನ ಮನಸ್ಸಿನಿಂದ ಹಾ. ನನ್ನಲ್ಲಿನ ವಿದ್ಯಾವಿಶೇಷಗಳನ್ನು ನಿಮಗೆ ದಾರಿಯಲ್ಲಿದ್ದೇನೆ. ಓಹೋ. ಸತ್ಪಾಠದಾನವಾದ ಸಂತೃಪ್ತಿಯು ನನಗಿದೆ. ನನಗೂ ಹಾಗೆ ಯೋಗ ಗುರುಗಳಿಂದ ವಿದ್ಯೆ ಪಡೆದ ಹಾ. ಸಮಾಧಾನ ಉಂಟು ಗುರುಗಳೇ. ಶಿಷ್ಯಂದಿರೇ, ಹಾ. ಇಂದಿನ ನಿಮ್ಮ ಅಭ್ಯಾಸ ಹಾ. ಪೂರ್ಣಗೊಂಡಿತು. ಹಾ. ನೀವು ನಿಮ್ಮ ಪುರಕ್ಕಿನ್ನು ತೆರಳಬಹುದು ಶಿಷ್ಯಂದಿರೇ. ಗುರುಗಳೇ, ಹಾ? ಏನು ಆಶೀರ್ವಾದ ಮಾಡಿದ್ರಿ? ನಾವು ಊರಿಗೆ ಹೋಗಬಹುದು ಅಂತ. ಹೌದು. ಆದರೆ ಸನ್ನಿಧಾನದಲ್ಲೊಂದು ಕೋರಿಕೆ ಉಂಟಲ್ಲ ದೇವರೇ? ಏನದು? ಆ ನುಡಿ ಕೇಳಿ ಗೋವಿಂದ ಗೋವಿಂದ ಆ ಆ ಆನಂದಗೊಳ್ಳುತ್ತ ನುಡಿದಂದ ಗುರುವಿಗೆ ಬಾಗುತ್ತ ತಾನಂದಗೊಳ್ಳುತ್ತ ನುಡಿದಂದ ಗೋವಿಂದ ಮಾನಿಸು ಗುರುವೇ ಕೇಳುವೆವು ಮಾನಿಸು ಗುರುವೇ ಕೇಳುವೆವು ಗುರು ದಕ್ಷಿಣೆ ಏನ್ ಕೇಳಿರಿ ನಡೆಸುವೆವು ಗುರು ದಕ್ಷಿಣೆ ಏನು
ನಂದ ಗೋವಿಂದ ಆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ ಹಾ. ನೀವು ನಮಗಿಂತ ವಿದ್ಯಾದಾನದ ಹಾ. ಆ ಪ್ರಭಾವದಿಂದ ಲೋಕವಿಖ್ಯಾತರಾದ ಶಿಷ್ಯರಾಗಿ ಬೆಳಗಬೇಕು ಅಂತ ನಮಗೆ ಆಶೆ ಉಂಟು. ಹಾ ನಮಗೂ ಹಾಗೆ ಹಾ. ಗುರು ಸಾಂದೀಪ ವಿಮರ್ಶೆಗಳಿಂದ ವಿದ್ಯಾದಾನ ಪಡೆದಿದ್ದೇವೆ. ಹಾ ಉಜ್ಜಯಿನಿಯ ಶ್ರೇಷ್ಠ ವಿಶ್ವವಿದ್ಯಾನಿಲಯ ಹಾ. ನಮಗೆ ಶಿಕ್ಷಣವನ್ನು ನೀಡಿದೆ. ಹಾ. ಆ ಮೂಲಕವಾಗಿ ಹಾ. ಲೋಕಾನುಭವವನ್ನು ಪಡೆಯುತ್ತಾ ಹಾ. ನಾವು ಕಲಿತ ವಿದ್ಯೆ ಪ್ರಯೋಗ ಮಾಡೋದಕ್ಕೊಂದು ದಾರಿಯಾಗ್ತದೆ ಗುರುಗಳೇ. ಹಾ. ಬಹಳ ಸಂತೋಷವಾಯಿತು. ಹಾ. 64 ದಿವಸದಲ್ಲಿ ಹಾ. 64 ವಿದ್ಯೆಯನ್ನು ಕಲಿತಂತ ಏಕಪಾಠಿಗಳು ನಾವು ಹಾ. ಸೇರಿರುವಂತಹ ಶಿಷ್ಯಂದರಿಗೆಲ್ಲ ಈ ಅವಕಾಶ ಇಲ್ಲ. ಹಾ. ಎಲ್ಲರೂ ಹಾಗೆ ಕಲಿಯುವುದಕ್ಕೂ ಸಾಧ್ಯ ಇಲ್ಲ ಅಂತ ಎಚ್ಚರಿಸಿದ್ದೀರಿ ಹಾ. ಗುರುಗಳೇ. ಅಣ್ಣ. ಏನೇ ಇರಲಿ ಹಾ. ನಮಗೆ ಅತ್ಯಂತ ಸಂತೋಷವಾಯಿತು. ಹಾ. ನೀವು ನಮಗೆ ಕೊಟ್ಟಂತಹ ಏನು ಕರ್ತವ್ಯ ಇದೆಯೋ ಹಾ. ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದೇವೆ, ಸಂತೋಷ ಉಂಟು. ಹಾ. ಆದ್ರೆ ಈಗ ಹೇಳ್ತೀರಿ ಹಾ. ಗುರುವಾಲಯವನ್ನು ಬಿಟ್ಟು ಸಾಗಬಹುದು, ಹಾ. ನಿಮ್ಮ ವಿದ್ಯಾಭ್ಯಾಸ ಪೂರ್ಣಗೊಂಡಿಲ್ಲ, ಹಾ. ನೀವು ಲೋಕಕ್ಕಾಗಿ ಹೊರಟಿದ್ದೀರಿ ಹಾ. ಎನ್ನುವ ನಿಮ್ಮ ಮಾತನ್ನು ಕೇಳಿದ ಮೇಲೆ ಹಾ. ಮನಸ್ಸಿಗೆ ಬಹಳಷ್ಟು ಹರ್ಷವಾಯಿತು. ಹಾ. ಗುರುಗಳೇ, ಕಂದ. ನಿಮ್ಮ ಈ ವಿದ್ಯಾಕ್ಷೇತ್ರವನ್ನು ಬಿಟ್ಟು ಹೋಗುವುದಕ್ಕೆ ನಮ್ಮ ಮನಸ್ಸಾದರೂ ಕೇಳುವುದಿಲ್ಲ. ಹಾ. ಯಾಕಂದ್ರೆ ಹಾ. ಇದು ತನಕ ನಿಮ್ಮ ಹಾಗೂ ಅಮ್ಮನ ಹಾ. ಆರೈಕೆಯಲ್ಲಿ ಬೆಳೆದವರು ನಾವು ದುಃಖವನ್ನು ಮರೆತಿದ್ದೇವೆ, ಸಂತೋಷವನ್ನೇ ಪಡೆದಿದ್ದೇವೆ ಹಾ. ಎನ್ನುವ ಈ ಕಾಲಕ್ಕೆ ಹಾ. ನಾವು ವಿದ್ಯಾಲಯವನ್ನು ಬಿಟ್ಟು ಸಾಗಬಹುದು ಅಂತ ಹೇಳ್ತೀರಲ್ಲ, ಹೌದು. ಅದಷ್ಟು ಸುಲಭ ಅಲ್ಲ ಗುರುಗಳೇ. ಹಾ. ಬಿಡಬೇಕಾದದ್ದು ಸತ್ಯವೇ, ಹಾ. ಆದ್ರೆ ಹೋಗುವ ಮೊದಲು ಹಾ. ನಮಗೊಂದು ಅವಕಾಶವನ್ನು ಕೊಡಬೇಕು. ಏನದು? ನಮಗೆ ವಿದ್ಯಾದಾನವನ್ನು ಮಾಡುವುದರ ಮೂಲಕವಾಗಿ ನೀವು ನಿಮ್ಮ ಗುರು ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದೀರಿ. ಹಾ. ಗುರುಗಳಾಗಿ ನೀವು ಆ ಕಾರ್ಯವನ್ನು ಮಾಡಿದ್ದೀರಿ. ಹಾ. ಶಿಷ್ಯಂದರಾಗಿ ನಮಗೊಂದು ಅವಕಾಶ ಬೇಡವೇ? ಹಾ. ದಯವಿಟ್ಟು ಹೇಳಬೇಕು. ಹಾ. ಗುರುದಕ್ಷಿಣೆಯನ್ನು ನಾವು ಏನು ನಿಮಗೆ ಕೊಟ್ರೆ ಹಾ. ನಾವು ಸಂತೋಷ ಪಡ್ತೀರಿ. ಅದನ್ನು ಬೆರಳಲ್ಲಿ ತೋರಿಸಿದ್ರು ಸಾಕು, ಹಾ. ತಂದು ನಾವು ಪೂರೈಸಿಕೊಡ್ತೇವೆ. ಹೇಳುವಿರಾ ಗುರುಗಳೇ? ಹಾ. ಹಾ. ಸರಿ ಕಂದ. ಯಾಕೆ ಗುರುಗಳೇ? ಗುರುದಕ್ಷಿಣೆ. ಹಾ. ಛೇ, ಛೇ. ಮಗು ಕೃಷ್ಣ. ಬ್ರಹ್ಮಧಾರಿ ನೀನು. ನಿನ್ನೊಡನೇನ ಕೇಳಲಿ ಮೋಹನಕಾರ ವೈಕುಂಠ ಪಾಲ ಕೃಷ್ಣ ಕೃಷ್ಣ ಬ್ರಹ್ಮಾಂಡಧಾರಿ ನಿನ್ನೊಡನೆ ನ ಕೇಳಲಿ ಮೋಹನಕಾರಣಿ ವೈಕುಂಠ ಪಾಲ ಮೋಹನಕಾರಣಿ ವೈಕುಂಠ ಪಾಲ ಮೋಹತ್ವವೆನಗಿಲ್ಲ ಶಿಷ್ಯನದುದೆ ಭಾಗ್ಯ ಮೋಹತ್ವವೆನಗಿಲ್ಲ ಶಿಷ್ಯನದುದೆ ಭಾಗ್ಯ ಬಾಹ್ಯ ಪ್ರಪಂಚಕ್ಕೆ ಕೀರ್ತಿ ವಿಳಾಸ ಬಾಹ್ಯ ಪ್ರಪಂಚಕ್ಕೆ ಕೀರ್ತಿ ವಿಳಾಸ ಬ್ರಹ್ಮಾಂಡಧಾರಿ ನಿನ್ನೊಡನೆ ನ ಕೇಳಲಿ ಮೋಹನಕಾರ ವೈಕುಂಠ ಪಾಲ ಕೃಷ್ಣ ಶ್ರೀಹರಿ ಕೃಷ್ಣ ಆ ಗುರುಗಳೇ, ಇಂಥ ಮಾತನಾಡಿದೆ. ಹಾ, ಗುರುದಕ್ಷಿಣೆ. ಹೌದು ದೇವಾ. ನಿನ್ನಂತವನನ್ನು ನಾನು ಅದನ್ನು ಪಡೆಯಬೇಕೆ? ಹೌದು
ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ನನಗೆ. ಹಾ? ಅಣ್ಣ ಅಮ್ಮನನ್ನು ಕೇಳಿದ್ರೆ ಹೇಗೆ? ಬೀಳ್ಕೊಡುವ ದುಃಖದಲ್ಲಿ ಹಾ? ನೀವು ತುಂಬಾ ಭಾವುಕರಾಗಿ ಮಾತನಾಡುತ್ತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾ? ಆದರೆ ಹಾ? ನೀವು ಗುರುಧರ್ಮವನ್ನು ಪಾಲಿಸಿದ್ದೀರಿ. ನಾವು ಶಿಷ್ಯ ಧರ್ಮವನ್ನು ಪಾಲಿಸುವುದು ಬೇಡವೇ? ಹಾ. ನಿಮ್ಮಿಂದಲೇ ಆದ ಪಾಠವಷ್ಟೇ. ಹಾ? ಬೇಡ, ನೀವಾಡದಿದ್ದರೆ ಏನಂತೆ? ಹಾ? ಅಮ್ಮನಲ್ಲೇ ಕೇಳುತ್ತೇವೆ. ಅಮ್ಮ, ಇದು ಪ್ರಣಾಮಗಳು. ನಮಗೆ ಗುರುದಕ್ಷಿಣೆಯನ್ನು ನೀಡುವುದಕ್ಕಾಗಿ ಅವಕಾಶ ಮಾಡಿಕೊಡಮ್ಮ. ಹಾ. ನನ್ನ ಆಸೆಯನ್ನು ಪೂರೈಸಿದ ಏನಮ್ಮ ಅದು? ಇದ್ದ ನನಗೆ ಸುಪುತ್ರನು ಮುದ್ದು ಮುದ್ದಾಗಿರಲು ಸುಖದ ಸಮೃದ್ಧಿಯುಳ್ಳಾವಿರೆ ಪ್ರಭಾಸ ಕ್ಷೇತ್ರದೊಳು ಹೋಗಿ ಪ್ರಭಾಸ ಕ್ಷೇತ್ರದೊಳು ಹೋಗಿ ಶುದ್ಧಿಗಾಗಿ ಜಳಕದೊಳಿರೆ ಸುತನಿದ್ದಕ್ಕಿದ್ದಂತ ಶರದಿಯಳು ಬಿದ್ದು ಸೆಳೆವೊಯ್ದಿರಲಿನಿತು ಕೊರಗುತ ಮನದೊಳಗೆ ಶರಧಿಯೊಳು ಬಿದ್ದು ಸೆಳೆವೊಯ್ದಿರಲಿತು ಕೊರಗುತ್ತಿರೆ ಕಂದ ಬಲರಾಮರೇ, ಅಮ್ಮ. ಮತ್ತೆ ಮುದ್ದು ಮುದ್ದಾದವರು ಬಾಲನಿದ್ದ. ಹಾ. ಒಂದು ದಿನ ಹಾ. ಪ್ರವಾಸ ಕ್ಷೇತ್ರಕ್ಕೆಂದು ನದಿಸ್ಥಾನಕ್ಕೆಂದು ಹೋದವ. ಹಾ. ಮತ್ತೆ ಮರಳಿ ಬರಲೇ ಇಲ್ಲ. ಯಾವಾಗಮ್ಮ ಇದು? 32 ವರ್ಷಗಳ ಹಿಂದೆ. ಈಗೆಲ್ಲಿದ್ದಾನೆ? ಈಗ ಬಾಲನು ಸಿಗಲಿಲ್ಲ. ಹಾ. ವರ್ಷಗಳು ಉಳಿಯುತ್ತಿವೆ, ಹಾ. ಆದರೂ ಬಾಲನ ದೊರಕಿಲ್ಲ. ಹಾ. ಲೋಕದ ಕಣ್ಣೀರ ನೋಡಿಸುವ ನೀನು ಹಾ. ಗುರು ಮಾತೆ ಕಣ್ಣೀರ ನೋಡಿಸಲಾರೆ. ಪ್ರೀತಿಯೊಳಾಶೀರ್ವಾದವ ನೀಡುತ್ತ ಕರೆದೊಣ ಈ ತಕ್ಷಣದಿ ಮಾತೆಯೇ, ಬಿಡು ವ್ಯಾಕುಲನ ಜಾತನ ಕರೆ ತರುವೆ. ಅಮ್ಮ, ನಿಮ್ಮ ದುಃಖ ಏನು ಅಂತ ನಮಗೆ ಅರ್ಥ ಆಯ್ತು. ಕಳೆದ ಕಂದನಿಗಾಗಿ ಮಂಬಲ ಮರುಗುತ್ತಾ ಇದ್ದೀರಿ. ಇಂದು ಬರ್ತಾನೆ ನಾಳೆ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿದ್ದೀರಿ. ನಿಮ್ಮ ಕಂದ ಎಲ್ಲೇ ಇರಲಿ, ನಾನು ಹಾಗೂ ಅಣ್ಣ ಖಂಡಿತ ಹುಡುಕಿ ತರ್ತೇವಮ್ಮ. ಅಣ್ಣ, ಧೈರ್ಯದ ಮಾತೊಂದು ಹೇಳು. ಹರನೆಯ ಬಲವಂದಿದ್ದರೆ ರಕ್ಷೆಯು ಹರದೆಯ ಬಲವಂದಿದ್ದರೆ ರಕ್ಷೆಯು ಪುರಾಣಿರಾದರಲಿ ಚರಿಸಲು ಭಯವಿಲ್ಲೆಂದರೆ ಹಲದರ ಗುರುವ ನಡಂಬಡಿಸಿ ನೀವಳದಿರಿ ತಾಯಿ. ಹಾ. ನಿಮಗೆ ಉಂಟಾದ ದುಃಖವನ್ನು ಏನೆಂದು ಅರಿತೆವು. ಹಾ. ನಿಮ್ಮ
ನಮ್ಮ ಗುರುಪುತ್ರನನ್ನು ಮೂರು ಲೋಕದಲ್ಲಿ ಗುರುಪುತ್ರ ಎಲ್ಲೇ ಇರಲಿ ನಾವು ಹುಡುಕಿಕೊಂಡು ಬರುತ್ತೇವೆ. ಅಪ್ಪಣೆಯನ್ನು ಕೊಡಿ. ಆಹಾ ಆಹಾ, ಎಂತ ಮುತ್ತಿನಂತ ಮಾತು. ನಿಮ್ಮ ವಿವೇಕಯುತವಾದ ವಾಣಿ ನಮ್ಮ ಕಷ್ಟಗಳನ್ನೆಲ್ಲ ದೂರೀಕರಿಸಿತ್ತಪ್ಪ. ಹೋಗಿ ಕಳೆದ ನನ್ನ ಕಂದನನ್ನು ಹುಡುಕಿದನ್ನಿ. ನೀವು ಕೈಗೊಂಡ ಕಾರ್ಯ ಯಶಸ್ವಿಯಾಗಲಿ. ಕೀರ್ತಿ ಲಕ್ಷ್ಮಿ ನಿಮಗೆ ಒಲಿಯಲಿ. ಗುರುಪದಾಯವು ಜರಗಿರಗಿ ಗುರುಗಳ ಪ್ರಶಾಂತವಾದ ಮನಸ್ಸಲ್ಲಿ ಎಷ್ಟೊಂದು ನೋವಡಗಿತ್ತು ಎನ್ನುವ ಹಾಗೆ 32 ವರ್ಷಗಳ ಹಿಂದೆ ನಮ್ಮ ಕಂದನನ್ನು ಕಳೆದುಕೊಂಡಿದ್ದಾರೆ ಎನ್ನುವ ಆ ದುಃಖವನ್ನು ನಮಗೆ ವಿದ್ಯಾದಾನ ಮಾಡುವಲ್ಲಿ ಎಲ್ಲಿಯೂ ತೋರಲಿಲ್ಲ. ಸ್ಥಿತಪ್ರಜ್ಞರಾಗಿದ್ದುಕೊಂಡು ದುಃಖಗಳನ್ನು ಸಂತೋಷವನ್ನು ಸಮಾನವಾಗಿ ಮಾಡುತ್ತಾ ಸುಖ ದುಃಖ ಲಾಭ ಅಲಾಭ ಜಯ ಅಪಜಯ ಇದನ್ನೆಲ್ಲ ಸಮಾನವಾಗಿ ಯಾರು ಸ್ವೀಕರಿಸುತ್ತಾನೋ ಅವನನ್ನು ಗುರುವೆಂದು ಕರೆಯುತ್ತಾರಂತೆ. ಅಮ್ಮನಾದರೂ ಅಷ್ಟೇ ಆಶ್ರಮದ ಸುತ್ತಮುತ್ತ ಕುಣಿತಿರುವಂತಹ ಮಕ್ಕಳನ್ನು ಕಂಡು ತನ್ನ ಮಗುವೆಂದೇ ಭ್ರಮಿಸಿ ಲೋಕಕ್ಕೆ ಕೊಟ್ಟಿದ್ದಾಳೆ. ಅವರನ್ನು ಪಾಲನೆ ಪೋಷಣೆ ಮಾಡಿದ್ದಾಳೆ. ಆದ್ರೆ ಇವತ್ತು ನಮಗವರ ಕಷ್ಟ ಅರ್ಥ ಆಯ್ತು. ಮೊದಲಿಗೆ ಒಪ್ಪಲಿಲ್ಲ, ಹೇಳುವುದಕ್ಕೆ ಸಿದ್ಧರಿರಲಿಲ್ಲ. ಮಾನಧನರು ಅವರು. ನಾವು ಕೆದಕಿ ಕೇಳಿದಾಗ ಬೇರೆ ನಿರ್ವಾಹ ಇಲ್ಲದೆ ಮನೋಭೀಷ್ಟ ಏನು ಅಂತ ಸೂಚಿಸಿದ್ದಾರೆ. ಹಾಗಾದ್ರೆ ಬಾಲನ್ನು ಹುಡುಕಬೇಕು, ನಮಗೆ ಆದಷ್ಟು ಬೇಗ ಈ ಕರ್ತವ್ಯವನ್ನು ಪೂರೈಸಿ ಗುರುದಕ್ಷಿಣೆಯನ್ನು ಒಪ್ಪಿಸಬೇಕಾದ ಅನಿವಾರ್ಯತೆ ಇದೆ. ಹೊಂದು ತಾನೆ. ಹಾಗಾದ್ರೆ ಅವರೇ ಹೇಳಿದ್ದಾರೆ ಪ್ರವಾಸ ಕ್ಷೇತ್ರದ ಕಡೆಗೆ ಸಾಗಿದ್ದಾನೆ ಎಂಬ ಹಾಗೆ. ಆದದ್ದರಿಂದ ಏನು ಮಾಡುವ, ಈಗ ನೇರವಾಗಿ ಪ್ರವಾಸವನ್ನು ಸೇರಿಕೊಳ್ಳೋಣ, ಭಾಗಿಯಾಗೋಣ. ಕ್ಷೇತ್ರ ಕೈದುತ ಆ ಪ್ರಭಾಸ ಕ್ಷೇತ್ರ ಕೈದುತ ಸುಪ್ರಸನ್ನತೆಯಿಂದ ಧ್ಯಾನಿಸೇ ಸುಪ್ರಸನ್ನತೆಯಿಂದ ಧ್ಯಾನಿಸೇ ಆಪದಿಯನು ಬಾರದಿರವರೆಂದು ತಾಪವೇರಿ ಕರ ಜೋಡಿಸುತ್ತ ನುತಿಸಿದರು ಅತಿ ವಿನಯದಲ್ಲಿ. ನುತಿಸಿದರು ಅತಿ ವಿನಯದಲ್ಲಿ. ಬಂದು ಸೇರಿದ್ದೆ ಪ್ರಭಾಸ ಕ್ಷೇತ್ರ, ನಮ್ಮ ಗುರುಗಳು ಸೂಚಿಸಿದಂತಹ ಪುಣ್ಯ ಕ್ಷೇತ್ರವನ್ನು. ವಾರಣ ಮತ್ತು ಹಸಿಗಳೆನ್ನುವಂತ ಉಭಯ ನದಿಗಳು ಸಂಗಮಿಸುವಂತ ಕ್ಷೇತ್ರ ಇದು. ಗಂಗಾ ಯಮುನಾ ಹಾಗೆಯೇ ಗುಪ್ತಗಾಮಿನಿಯಾಗಿ ಸರಸ್ವತಿ, ಈ ಮೂರು ನದಿಗಳ ಪವಿತ್ರ ಸಂಗಮ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮ ಅಂತ ಹೆಸರು. ಗಯಾಪದ ಕ್ಷೇತ್ರ ಕಾಶಿ ಬಹಳ ಪ್ರಸಿದ್ಧವಾದದ್ದು, ವಿಶ್ವನಾಥನ ದಿವ್ಯ ಸ್ಥಾನ. ಈ ಉಜ್ಜಯಿನಿಯಲ್ಲಿಯೂ ಕೂಡ ವಾರಣ ಮತ್ತು ಹಸಿಗಳೆನ್ನುವಂತ ಈ ನದಿಗಳು ಸಂಗಮಿಸುವಂತ ಪವಿತ್ರ ಕ್ಷೇತ್ರವಾದ ಈ ಪ್ರದೇಶದಲ್ಲಿ ಗುರುಗಳು ಜಳಕಕ್ಕಾಗಿ ಬಂದಿದ್ದರಂತೆ.
ಜಳಕಕ್ಕಾಗಿ ಇಳಿದಂತಹ ಬಾಲಕನನ್ನು ಸೆಳೆ ಒಯ್ದಿದೆ. ಸೆಳೆ ಒಯ್ದದ್ರಿಂದಲಾಗಿ ಬಾಲಕ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹುಡುಕಿದ್ರು ಸಿಗಲಿಲ್ಲ, ಮನಕ್ಕೆ ಹರುಷ ಇಲ್ಲ ಕಂದ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಕಾರಣೀಕರ್ತ ಯಾರು ಹೇಳು? ಸಾಗರದ ಒಡೆಯನಾದಂತ ವರುಣದೇವನೇ ಸರಿ. ಹಾಗಾಗಿ ಅವನನ್ನು ಕೇಳಬೇಕು. ಅವನನ್ನು ವಿಚಾರಿಸಿದಾಗ ನಮಗೆ ವಿಚಾರ ಏನು ಅಂತ ಅರ್ಥ ಆಗುತ್ತದೆ. ಹೌದು ತಾನೆ? ಹಾಗಾಗಿ ವಿನಯದಿಂದ ಇಬ್ಬರು ಕರಜೋಡಿಸಿ ಪ್ರಾರ್ಥಿಸೋಣ. ಅಯ್ಯ ರತ್ನಾಕರ ವರುಣದೇವ, ಆಪಪತಿಯೇ, ಇದೋ ರಾಮಕೃಷ್ಣರಾದ ನಮ್ಮ ಭಕ್ತಿಗೆ ನೀನು ಒಲಿದು ಮೈ ತೋರಿ ಮೈ ತಡೆದು ಪ್ರತ್ಯಕ್ಷನಾಗು. ಏನು ಕಾಣಿಸೋದಿಲ್ವಾ? ವರುಣದೇವನಿಗೆ ಕೇಳಿಸಲಿಲ್ಲ ಅಂತ ಆಯ್ತು. ಅಥವಾ ಕೇಳಿಸಿಯಾದರೂ ಕೂಡ ತಾನು ಸಾಗರೊಡೆ ಎನ್ನುವಂತ ಗರ್ವದಿಂದ ಸುಮ್ಮನೆ ಕೂತಿದ್ದರು ಸಾಕು. ಬಾರದ ಅವನನ್ನು ಭರಿಸಲಿಕ್ಕೆ ನಮಗೆ ಗೊತ್ತಿಲ್ವಾ? ಹಾಗಾಗಿ ಗುರುಗಳಿಗೆ ಕೊಟ್ಟ ಮಾತು ಉಳಿಸಬೇಕು, ಗುರುದಕ್ಷಿಣೆ ಅರ್ಪಿಸಬೇಕು ಅಂತ ಆದ್ರೆ ಅವ ಮೇಲೆ ಬರಬೇಕು. ನೋಡುವುದೇನು ಸಾಗರ ಗರ್ಭವನ್ನೇ ಅಲ್ಲೇ. ಎನ್ನಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದಂತಹ ನಾನು ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡವನಿದ್ದೇನೆ. ಸುಧರ್ಮ ಸಭೆಯನ್ನು ಪ್ರವೇಶಿಸಿ ನಮ್ಮ ಪುರಂದರ ಕಲಾಪಗಳಲ್ಲಿ ಭಾಗವಹಿಸಿ ನಮ್ಮ ವರುಣ ಲೋಕಕ್ಕೆ ಓಲಗ ಬಿಟ್ಟಿದ್ದೇನೆ. ಸುರಪನೋಲಗಕ್ಕೆ ಸರಿಮಿಗಿಲು ನಮ್ಮ ಅದ್ದೂರಿಯ ಒಡ್ಡೋಲಗದ ಬಗ್ಗೆ ನಮ್ಮವನಾಡುವ ಮಾತು. ಸಾಗರಕ್ಕೆ ಸಾಗರವೇ ಸಾಟಿ, ಆಗಸಕ್ಕೆ ಆಗಸವೇ ಸಾಟಿ ಎಂದಾಗ ಸಾಗರದೊಡೆಯನ ಬೆನ್ನೆಗಾರಿಕೆ ಅರ್ಥವಾಗುವುದಿಲ್ಲವೇ? ದೇವಸುರದಿಂದಾದ ವಾರಿಣಿ ಮತನದ ಮೇಲೆ ಕಡಲ ಸುಧಾಗಿ ಶ್ರೀಲಕ್ಷ್ಮಿ ಜನ್ಮಕ್ಕೆ ಬಂದಳು. ಸೌಂದರ್ಯದ ಪುತ್ತಲಿಯಾದ ಶ್ರೀಲಕ್ಷ್ಮಿಯನ್ನು ಶ್ರೀಹರಿಗೆ ಮದುವೆ ಮಾಡಿಕೊಟ್ಟೆ. ದೇವನಾದ ಶ್ರೀಹರಿಗೆ ನಾನು ಮಾವನಾದೆ. ಅದು ನನ್ನ ಘನಸ್ಥಿತಿಯನ್ನು ಸಾರುತ್ತದೆ. ಅನೇಕ ರೀತಿಯ ಮುತ್ತು ರತ್ನಗಳನ್ನು ಹೊಂದಿರುವುದರಿಂದ ರತ್ನಾಕರ ಎನಿಸಿಕೊಂಡೆ ಎಂದು ಸಂತೋಷದಲ್ಲಿರುವಾಗ ಬಂದರೆ ನಾನು ಕಾಂದೇನು ಕ್ಷಣ ಬಿಡದೆ ಹರಿಹರ ಬೊಮ್ಮಾರನು ಓಲೈಸದೆ ಎಂದೆನುತ ಒಬ್ಬ ಏನಿನ ವಿಚಿತ್ರಗಡಿ ನಮ್ಮ ಕಡಲಕ್ಕಿನ
ಯಾರು ದಾನವರೇ? ಅವರು ನಮಗೆ ಲೆಕ್ಕವೇ ಅಲ್ಲ. ಹರಿಹರ ಬ್ರಹ್ಮರು ಬಂದರು. ಅವರನ್ನು ಒಮ್ಮೆ ಎದುರಿಸುವ ಶಕ್ತಿ ಯಾರಲ್ಲಾದರೂ ಇದೆ ಎಂದರೆ ಅದು ಈ ವರುಣನಿಗೆ ಮಾತ್ರ. ಯಾರು ಈ ರೀತಿ ಆರ್ಭಟೆಯಿಂದ ಕೂಗುತ್ತಿದ್ದಾರಲ್ಲ? ಯಾರು ಚಿನ್ನರಿಗಳಾರೈ ನೀವು ಎನ್ನೊಡಲಿ ಸೇರಿದುದು ಭವದಿಯ ತಾನಿರಲು ಅರೆ ಖಜಿಸುವುದೇಕೆ ಮನವೇ ನೀವು ಕೃಷ್ಣ ಬಲರಾಮರೇ, ನೀವು ಯಾರಾದರೂ ನನಗೇನು? ಈ ವರ್ಣನ ಶಕ್ತಿ ಸಾಮರ್ಥ್ಯ ಇನ್ನು ನೀವು ತಿಳಿದಿಲ್ಲ. ಎಲ್ಲರನ್ನು ದಾಸಭಾವ ತೋರಿದರೆ ಅಂಕೆಲ್ಲೇ ಹೊರಿಸುತ್ತೀರಾ? ನೀವು ಕೇಳುವ ಕುರಿತ ಈಗ ಎಲ್ಲಿದ್ದಾನೆ? ಈ ಸಮುದ್ರ ತಟದಲ್ಲಿ ಅದೆಷ್ಟೋ ಮಂದಿಗಳು ಬಲಿಯಾಗುತ್ತಾರೆ. ಅವರನ್ನು ನಾನು ನನ್ನ ಬಿಟ್ಟುಕೊಳ್ಳಬೇಕೆ? ಸಾಧ್ಯವೇ ಇಲ್ಲ. ಈ ವರುಣ ಮುಡಿದರೆ ಶಶಿಭೂಷಣ ವರಣದಿಂದ ಇನ್ನು ನೀವು ಯಾವ ಲೆಕ್ಕ? ಶಕ್ತಿ ನನ್ನಲ್ಲುಂಟ, ನಿಮ್ಮಲ್ಲುಂಟ, ನೋಡೋಣ. ಜಯ ಶ್ರೀಲೋಲ ಜಯ ಜಯ ನಮೋ ಸುಜನ ಪಾಲ ಜಯ ಜಯ ನಮೋ ಸುಜನ ಪಾಲ ಜಯ ಜಯ ದಾಮೋದರ ಖಗವಾದನ ದಯ ಮಾಡೈ ಹರಸು ಶರಣಿಂಗನು ಶರಣು ಜಯ 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 ತ್ವಮೇವ ಧರ್ಮಂ ಸಕಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಓ ದೇವಾದಿದೇವ, ಭಕ್ತಜನ ರಾಜೀವ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂದು ಎಲ್ಲವೂ ನೀನೇ ಆಗಿದ್ದು ಸ್ವಾಮಿ. ಸಾಗರದ ಅಧಿಪತಿ ಎಂಬ ಗರ್ವದಿಂದ ಕತ್ತಲೆಯು ಆವರಿಸಿತು. ಆದರೆ ನಿನ್ನ ಪ್ರಭೆಯಿಂದ ಮನದ ಕತ್ತಲೆಯು ಅರಿಸಿದ ಸ್ವಾಮಿ. ನನ್ನನ್ನು ಉತ್ತರಿಸು. ಜಯ 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 ಜಯ. ಮರುಗದಿರು ಕೇಳಿಲ್ಲಿ ಜಲ ಸಂಪನ್ನನೆ ಹಿಂದೆ ಬಂದಿಲ್ಲಿ ಮಿಂದಿರ್ಪ ಗುರುಜನನೇ ಏನಾದನೆಂಬುದ ಅರುವು ನೀನು ಅರುವು ಪ್ರಪಾತಕೇತಕ್ಕೆ ಸೆಳೆದೊಯ್ದೆ ಅರುಹು ಎನಲು ಮರುಗದಿರುಲೆ ಸಾಯ್ತು ಅಯ್ಯ ಸಾಗರ ತಟಾಕದಲ್ಲಿ ನಿಂತು ನಾವು ನಿನ್ನನ್ನು ಪ್ರಾರ್ಥನೆ ಮಾಡಿದೆ. ಆದರೆ ನಮ್ಮ ಪ್ರಾರ್ಥನೆ ನೀನು ತಿಳಿದು ಕೇಳಿಲ್ಲ.
ಅಥವಾ ಕೇಳಿದೋ ಇಲ್ವೋ ಗೊತ್ತಿಲ್ಲ, ಕೆಲವು ಸಲ ಹೀಗಾಗ್ತದೆ. ಕೇಳಿಸಿಕೊಂಡರೂ ಕೇಳಿಸಿಕೊಳ್ಳದಾಗಿ ವ್ಯವಹಾರವನ್ನು ಮಾಡುವುದು, ಅದಕ್ಕೆ ಜಾಣತಿವುಡು ಅಂತ ಹೆಸರು. ಕೇಳಿಸಲಿಲ್ಲ ಅಂತೇಳಿ ತಪ್ಪಿಸಿಕೊಳ್ಳಬಹುದು. ನೀನು ಕೂಡ ಹಾಗೆ ಕೇಳಿಸಲಿಲ್ಲ ಅಂತ ಕಿವಿ ಮುಚ್ಚಿ ಕೂತಿದ್ದಿ, ಆದರೆ ನಾವು ಬಿಡ್ಲಿಲ್ಲ, ಬಂದವರು ರಾಮಕೃಷ್ಣರಾದದ್ರಿಂದ ನೀನು ಮೇಲೆ ಬರಲೇಬೇಕಾಯಿತು, ನಮ್ಮನ್ನು ಎದುರಿಸಲೇಬೇಕಾಯಿತು. ಈಗಲಾದರೂ ನಾವ್ಯಾರು ಅಂತ ಅರ್ಥ ಮಾಡಿಕೊಂಡೇ ಅಲ್ಲ. ನಮಗೆ ಬೇಕಾಗಿದ್ದಾನೆ ಗುರುಪುತ್ರ. ಅವನಿಲ್ಲಿ ಜಳಕಕ್ಕೆ ಬಂದಾಗ ನೀನು ಅವನನ್ನು ಪ್ರಪಾತಕ್ಕೆ ಸೆಳೆದೊಯ್ದಿದ್ದಿ ಎಂಬುದು ಅವರ ಆರೋಪ ನಿನ್ನ ಮೇಲೆ. ನಿನ್ನ ಮೇಲಿನ ಆರೋಪವೂ ತೀರಬೇಕು, ಅವರಿಗೆ ಬೇಕಾದವರ ಪುತ್ರನೂ ಸಿಗಬೇಕು. ಇದಕ್ಕೊಂದು ವ್ಯವಸ್ಥೆ ನೀನು ಮಾಡಬೇಕು. ಗುರುಪುತ್ರ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನನ್ನು ಪಡೆದು ನಾವು ಹಿಂದೆ ಹೋಗ್ತೇವೆ, ಹೇಳ್ಬೋದಾ? ಮತ್ತೀಗ ಎಲ್ಲಿದ್ದಾನೆ? ನಂತರ ಅವರನ್ನು ದೋಚಿ ಅವರನ್ನು ಭಕ್ಷಿಸುವ ನರಭಕ್ಷಕಾತ. ನಾವೇನಾದರೂ ಆತನನ್ನು ಕೇಳಿಸಿದರೆ ದಂಡಿಸಿ ಕೇಳಿದರೆ ಆತ ಸಿಕ್ಕರೂ ಸಿಗಬಹುದು. ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೇನು ಇಲ್ಲ ಸ್ವಾಮಿ. ವರುಣದೇವ, ಬಹಳ ಒಳ್ಳೆದಾಯ್ತು. ನಮಗೆ ಬೇಕಾದನ್ನೆಲ್ಲ ಕೊಟ್ಟಿ ನೀನು ಒಳಗಿದ್ದಕ್ಕೂ ಅಗತ್ಯ ಬಿದ್ದರೆ ನಿನ್ನ ನಾವು ಕರೀತೇವೆ. ವರ್ಣನಿಂದಾಗಿ ನಮಗೆ ಇಲ್ಲೊಬ್ಬ ಕಡಲಗಳ್ಳ ಇದ್ದಾನೆ. ಕ್ಷೇತ್ರಕ್ಕೆ ಬರುವಂತ ಭಜಕರನ್ನು ಬಾಚಿ ಅವರನ್ನು ದೋಚಿ ತನ್ನ ಸಂಪತ್ತು ವೃದ್ಧಿಸಿಕೊಂಡಿದ್ದಾನೆ ಎಂದು ತಿಳಿಯಿತು. ಹಾಗಾದ್ರೆ ಅವನಿಗೆ ತಕ್ಕ ಪಾಠ ಮಾಡಬೇಕೋ ಬೇಡವೋ? ನಾವಿರುವರು ದೀರ್ಘವಾದ ಧ್ವನಿಯಿಂದ ಸಾಗರ ಗರ್ಭವನ್ನು ಸೇರಿಕೊಂಡಿರುವಂತ ಪಂಚಜನನ್ನೇ ಕೂಗಿ ಕರೆಯೋಣ. ಎಲ್ಲ ಪಂಚಜನ ಬಾ. ಹೋಗಲು ಬಂದರು ಪರಿಪರಿಯಾಗಿ ನನ್ನನ್ನು ಹೋಗಲುತ್ತಲೇ ಇದ್ದಾರೆ. ಮನಸ್ಸಿಗೆ ಅತ್ಯಾನಂದವಾಯಿತು. ಮಂತ್ರಿ ಮಾಂಡಲಿಕರು ಉಚಿತಾಸನಗಳಲ್ಲಿ ವಿರಾಜಮಾನರಾಗಿ ಸಿಂಹಾಸನಕ್ಕೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಎಲ್ಲರಿಗೂ ವಂದಿಸಿ ಗಜಾನಿ ವಿಷ್ಣರವನ್ನೇ
ದೀರ್ಘವಾಗಿ ರಂಜಿಸುತ್ತಿದೆ ಈ ಪಂಚಜನನ ಸಭೆ. ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಗುತ್ತಿರುವ ನಮ್ಮ ಈ ಸಭೆಯನ್ನು ಕಂಡಾಗ ಯಾರಾದರೂ ಕರುಬಲೇಬೇಕು. ಸೋಮ ಢೋಮರಗಳಿಲ್ಲದೆ ಸುಭಿಕ್ಷವಾಗಿ ನಮ್ಮ ನಾಡು ಮೆರೆಯುತ್ತಾ ಇದೆ. ಆದರೆ ಹಾಗೇನು ಕೇಳಿಸುತ್ತಿರುವುದು ಪಡೆಯು ಮನುಜನ ಧೃತಿ ಏನಿದು ನುಡಿಯೋ ತಾನದಿ ಬಲವಾಗಿರಲು ಹೀನರಗಾರೆಂಬೆನೇನಿದು ಏನಿದು ಚೋದ್ಯ, ಏನಿದು ಆಶ್ಚರ್ಯ, ಏನು ಕಂಡು ಕೇಳಿಲ್ಲದಂತಹ ಸ್ವರ. ಯಾರೋ ಇಂದು ಈ ಪಂಚಜನನನ್ನು ದೀರ್ಘ ಧ್ವನಿಯಿಂದ ಕೂಗಿ ಕರೆಯುತ್ತಾ ಇದ್ದಾರಲ್ಲ, ಯಾರಿರಬಹುದು? ಯಾರು ಎಂತೆದೆಯ ಬಂಟರು ಈ ಪಂಚಜನನ ಹೆಸರನ್ನು ಕೇಳಿದರೆ ಸಾಕು ಥರ 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 ಗುಟ್ಟುತ್ತಾರೆ. ಅದರಲ್ಲಿ ಬಂದಂತಹ ಯಾರಿರಬಹುದು? ಸ್ವರ್ಗ ಮರ್ತ್ಯ ಪಾತಾಳಗಳ ಮಂದಿಗಳು ನನ್ನ ಕಾಲಿಗೆ ಅಡ್ಡ ಬೀಳುವವರೇ ಹೌದು. ಹಾಗಿರುವಾಗ ಇಂತಹ ಸಾಹಸವನ್ನು ಕೈದವರು ಯಾರಿರಬಹುದು? 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 ತಿಳಿಯಿತು, ಬಂದವರು ನರರೆಂದು ತೋರುತ್ತದೆ. ವಾಸನೆ ನಮಗೆ ಎಚ್ಚರಿಕೆಯನ್ನು ನೀಡಿತು. ಲೇಸಾಯಿತು ಮನುಜನ ಮಾತ್ರವಲ್ಲದೆ ಅದೆಷ್ಟೋ ಕಾಲವೇ ತಂದು ಹೋಗಿತ್ತು. ಇದೀಗ ಒಳ್ಳೆಯ ಅವಕಾಶ, ಸುವರ್ಣಾವಕಾಶವೇ ಒದಗಿ ಬಂದಿದೆ. ನಾನೊಬ್ಬನೇ ಹೋಗುವುದು ಸರಿಯಲ್ಲ. ನಮ್ಮವರನ್ನು ಕೂಡಿಕೊಂಡು ಸಾಗ್ತೇನಂತೆ. ನಿಮ್ಮಯ ಕಥನ ನಾಗಾಲ ನನಗೆ ಬಂದಿರು ಕಥನ ತಿಳಿದುಕೊಳ್ಳಿ ಮಕ್ಕಳೇ. ನನ್ನ ಹೆಸರನ್ನು ಕೇಳಿದರೆ ಸಾಕು ಮೂರ್ಲೋಕದ ಮಂದೆಯು ಅವರಿಗೆ ಚಳಿ ಜ್ವರ ಇರಬೇಕು. ತರ ಕಂಪಿಸುವ ಒಂದು ರೋಗ ಅಲ್ಲವೋ? ಅದಲ್ಲ, ಹೆದರಿ ಈ ತರ ಕಂಪಿಸುವ ರೋಗ ಉಂಟಲ್ಲ, ಒಂದು 3 ವರ್ಷದಿಂದ ಭೂಲೋಕದಲ್ಲಿ ಬಾಧಿಸ್ತಾ ಉಂಟು. ಇನ್ನು ಪೂರ್ಣ ಚಟ ಹೋಗ್ಲಿಲ್ಲ. ಹಾಗೆ ನಿನಗೇನೋ ಜ್ವರ ಇರ್ಬೇಕು. ಹಾಗಲ್ವೋ ಮತ್ತೆ ಯಾರು? ನನ್ನ
ಹುಟ್ಟಿದಂತಹ ಹಾ. ಹಸು ಕೂಸುಗಳು ಸರಿ, ಸರಿ. ನನ್ನ ಮುಂದೆ ಬಂದು ನಿಂತಿದ್ದೀರಿ. ಹಾ. ನಿಂತದ್ದು ಮಾತ್ರವಲ್ಲ, ಮತ್ತೆ? ನನ್ನ ಹೆಸರನ್ನು ಕೂಗಿ ಕೂಗಿ ಕರೀತಾ ಇದ್ದೀರಲ್ಲ. ಹಾ, ಹಾ. ಅಯ್ಯ ಬಾಳರೆ, ಏನು? ಇದರಿಂದ ನಿಮ್ಮ ಬಲ ವೃದ್ಧಿಯಾಯಿತೆಂದು ತಿಳಿಯಬೇಡಿ. ಮತ್ತೆ ಯಾಕೆಂದರೆ ನೀವು ಬದುಕಿದ್ದು ಯಾಕೆ? ಹೇಗೆ? ನಮ್ಮವರ ಕೃಪಾಚಕ್ರದಿಂದ. ಹೌದಾ? ಇಲ್ಲವಾದರೆ ಹಾ, ಹಾ. ನಿಮ್ಮಿಬ್ಬರನ್ನು ನಮ್ಮವರು ಈಗಾಗಲೇ ಹಿಡಿದು ಹುರಿದು ಮುಕ್ಕಿ ಬಿಡುತ್ತಿದ್ದರು. ಓಹೋ. ಅರೆ, ಓ, ನಿಮಗೆ ನಾನ್ಯಾರೆಂದು ತಿಳಿಯದು. ಯಾರಪ್ಪ ನೀನು? ಹಾಗಾಗಿ ಹಾ. ಒಂದು ಅವಕಾಶವನ್ನು ಕೊಡುತ್ತೇನೆ. ಏನದು? ನಾನು ಈ ಕಡಲಲ್ಲಿ ವಾಸಿಸುವ ಕಡಲ್ಗಳ್ಳ ಪಂಚಜನ. ಓಹೋ. ಅಯ್ಯ ಬಾಲರೆ, ಏನು? ವರುಣನು ನನ್ನ ಮುಂದೆ ಕಿರೀಟವನ್ನು ಚಾಚಿ ಹಾ. ಸದಾ ನನ್ನ ಸೇವೆಗೆ ಸಿದ್ಧನಾಗಿದ್ದಾನೆ. ಹಾ. ಅಂತಹುದರಲ್ಲಿ ಹಾ. ನೀವ್ಯಾರೋ ಬಂದು ನನ್ನನ್ನು ಕೂಗಿ ಕರೆದರೆ ಹಾ. ಈ ಪಂಚಜನ ಅಳುಕುವವನಲ್ಲ, ಹಾ, ಹಾ. ಅಂಜುವವನಲ್ಲ ಮಕ್ಕಳೇ. ಓಹೋ. ಹೋಗಿ ಹಾ. ಒಂದೆರಡು ಕಡೆಗೆ ಹೋಗಿ ಹಾ. ನನ್ನ ಬಗ್ಗೆ ತಿಳಿದುಕೊಂಡು ಬನ್ನಿ ಮಕ್ಕಳೇ. ಆಹಾ. ತದನಂತರ ನೋಡೋಣ. ಹೋಗಿ ಮಕ್ಕಳೇ, ಹೋಗಿ. ನೀನು ಪಂಚಜನ. ಓ. ಬಂದೆಯೋ ನೀನೆ ಪಂಚಜನ ತತ್ತೋಂಗದಿ ಕುತಕತೈ ತತೈ ತತರೆಡು ತತ್ತೋಂಗದಿ ಕುತಕತೈ ತತರೆಡು ತತ್ತೋಂಗದಿ ಕುತಕ ತತ್ತೋಂಗದಿ ಕುತಕ ತತ್ತೋಂಗದಿ ಕುತಕತೈ ತತ್ತೋಂಗ 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 ತತ್ತೋಂಗದಿ ಕುತಕತೈ ತತ್ತೋಂಗದಿ ಕುತಕತೈ ತತ್ತೋಂಗದಿ ಕುತಕತ ತತ್ತೋಂಗದಿ ಕುತಕತೈ ದಿನತೈ ದಣದ ದಣುತೈ ದಿನದ ದಿನತೈ 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 ದಿನ ಬಂದಯ ಬಂದದರ ಬಂದಯ ಭೀಕರ ರೂಪ ತೋರಿದೆ ನಿನ್ನ ಕೊಂದು ಕಳೆವೆ ಈಗಲೇ ಪಂಚಜನ ನೀನೇ ಪಂಚಜನನೆಂಬುದಾಗಿ ನಮಗೆ ನಿನ್ನ ಮುಖವಾಣಿಯಿಂದ ಗೊತ್ತಾಯಿತು. ಇದುವರೆಗೆ ಎಲ್ಲರೂ ಇಲ್ಲಿ ಹೇಳುತ್ತಾ ಇದ್ರು, ಯಾರ್ಯಾರನ್ನೆಲ್ಲ ನಾವು ಕಂಡೆವೋ ನೋಡಿದ್ವೋ ಮಾತಾಡಿಸಿದ್ವೋ ಅವರೆಲ್ಲರೂ ಒಂದೇ ಹೇಳಿದ್ದು, ಇಲ್ಲಿ ಪಂಚಜನ ಇದ್ದಾನೆ, ನಮ್ಗೆ ಅವನ ಹೆದರಿಕೆ ಉಂಟು. ಇಲ್ಲಿ ಪಂಚಜನ ಇದ್ದಾನೆ, ನಮಗೆ ಭಯ ಉಂಟು. ಯಾರೊಬ್ಬರು ಮುಂದೆ ಬಂದು ನಿಂತು ಬಹಳ ಜೋರಾಗಿ ಏನು ಅಂತ ಇದುವರೆಗೆ ಕೇಳಲಿಲ್ಲ. ನೀನು ಅಟ್ಟಿಸಿಕೊಂಡು ಹೊರಡುವಾಗ ಎಲ್ಲರೂ ಓಡಿ ಹೋದ್ರಷ್ಟೇ. ನಿನಗದೇನಾಗಿದೆ? ಧೈರ್ಯ ಬಂದಿದೆ. ಮಂಗ ಒಂದು ಯಾವಾಗಲೂ ಬಾಳೆ ಕೊನೆಗೆ ಕೈ ಹಾಕಿ ಹಣ್ಣು ತಿಂತಾ ಇತ್ತಂತೆ. ಅದನ್ನು ನೋಡಿದ ಯಜಮಾನ ಹೆದರಿಸುವುದಕ್ಕೆ ಪ್ರಯತ್ನ ಪಟ್ಟರು, ಅವನಿಂದ ಆಗಲಿಲ್ಲ. ಪ್ರತಿದಿನ ಬಂದು ಕುಯ್ಯುವುದು, ಕೊಂಡೋಗುವುದು, ತಿನ್ನುವುದು, ಅರ್ಧ ಬಿಸಾಡುದು, ಇಷ್ಟು ಮಾಡ್ತಾ ಇತ್ತಂತೆ. ಒಂದು ದಿವಸ ಯಜಮಾನ
ಬಾಳೆಹಣ್ಣಿಗೆ ಕೊನೆಗೆ ಕೈ ಹಾಕಬೇಕಂತ ಯೋಚನೆ ಮಾಡುವಾಗಲೇ ಬಡಿಗೆ ಎತ್ತಿದ್ರಂತೆ. ಆಗ ಓಡಿ ಹೋದ ಮಂಗ ತಿರುಗಿ ಬರ್ಲಿಲ್ಲಂತೆ. ನಿನಗೂ ಹಾಗೆ ಆದದ್ದು. ನೀನು ಯಾರನ್ನೆಲ್ಲ ಎದುರಿಸಿ ಬೊಬ್ಬೆ ಹಾಕಿದ್ಯೋ, ನೀನೇ ಹೇಳಿದಾಗ ಎಲ್ಲರೂ ಮೊದಲೇ ಹೆದರಿ ರಾಕ್ಷಸ ಅಂತ ಭಯಪಟ್ಟು ಹೋದ್ರು. ನಿನಗೆ ನಮ್ಮಂತ ಒಬ್ಬ ಸಮರ್ಥ ಹಾಗೂ ನಾನು ನನ್ನ ಅಣ್ಣನ ಹಾಗಿರುವಂತ ಯೋಗ್ಯ ಪ್ರವೃತ್ತಿಗಳು ಇದುವರೆಗೆ ಸಿಗಲಿಲ್ಲ. ನಾವು ಮಥುರೆಯ ಮಕ್ಕಳು. ನಮ್ಮಣ್ಣ ಬಲರಾಮ ಇವನು, ಅವನ ತಮ್ಮ ಕೃಷ್ಣ ನಾನು. ರಾಮಕೃಷ್ಣರಾದ ನಾವು ಒಂದು ಪ್ರಮುಖವಾದ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದೇವೆ. ಈ ಸಾಗರದಲ್ಲಿ ನೀನು ನಿನ್ನದೇ ಆಗಿರುವಂತ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಬದುಕುತ್ತಾ ಇದ್ದೀಯಂತೆ. ಇದುವರೆಗೆ ಕಂಡವರನ್ನೆಲ್ಲ ಬಾಚಿ ದೋಚಿ ನಿನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಿ. ಆ ಮೂಲಕವಾಗಿ ನಿನ್ನತನವನ್ನು ಮೆರೆಯುವಂತಹ ಪ್ರಯತ್ನ ಇದುವರೆಗೆ ಆಗಿದೆ. ಆದರೆ ಇವತ್ತು ಹಾಗಲ್ಲ. ಸಾಗರದೊಡೆಯನಾದ ವರ್ಣನ ಕೂಗನ್ನು ಕೇಳಿ ನಾವು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಮಗೆ ನಿಜವಾಗಿ ನಿನ್ನಲ್ಲಿ ವೈರ ಇಲ್ಲ, ದ್ವೇಷ ಮಾಡಬೇಕು ಅಂತ ಉದ್ದೇಶವೂ ಇಲ್ಲ. ಆದ್ರೆ ಏನಾಯಿತು ಗೊತ್ತೋ, ನಮ್ಮ ಗುರುಗಳು ಈ ಹಿಂದೆ ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಅವರ ಪುತ್ರನನ್ನು ವರ್ಣದೇವ ಜಲಪ್ರಪಾತಕ್ಕೆ ಎಳೆದುಕೊಂಡು ಹೋದ. ಪ್ರಪಾತವನ್ನು ಸೇರಿಕೊಂಡ ಬಾಲಕನನ್ನು ನೀನು ನಿನ್ನದಾಗಿರುವಂತಹ ಮಾಯಾಜಾಲವನ್ನು ಬೀಸಿ ಇಂದು ಮುಗಿಸಿದ್ದೀಯಂತೆ. ಹಾಗಾಗಿ ನಾವೀಗ ಕೇಳುತ್ತಿರುವುದು, ನಮಗ ಬಾಲಕ ಈಗ ಗುರುದಕ್ಷಿಣೆ ನೀಡುವುದಕ್ಕಾಗಿ ಬೇಕಾಗಿದ್ದಾನೆ. ಆದದ್ರಿಂದ ಅವನನ್ನು ನೀನು ನನಗಾಗಿ ಕೊಟ್ಟೆ ಅಂತ ಆದ್ರೆ ನಾವಿಬ್ಬರು ನಿನ್ನಲ್ಲಿ ಯಾವುದೇ ವೈಷಮ್ಯವಿಲ್ಲದೆ, ಯಾವುದೇ ದ್ವೇಷ ಇಟ್ಟುಕೊಳ್ಳದೆ ಅಂದ ಹಾಗೆ ಹಿಂದೆ ಹೋಗುತ್ತೇವೆ. ಬಾಲಕನನ್ನು ಕೊಡ್ತೀಯಾ? ನಿಮಗ ಬಂತು ಹರುಷಿದ ಭೋಜನ ನಿಮಗೆ, ಯಮಪುರದಲ್ಲಿ ರೋಗ ನಿಮಗೆ. ಏನ ನಿನಗೆ ಸಾಕು ನಾವು ಇವನಲ್ಲಿ 7 ಹೆಡೆಯ ಶೇಷನ ಶಕ್ತಿ ಉಂಟು. ನಾನು ಕೃಷ್ಣ, ಇವನು ಬಲರಾಮ. ನಾವು ಅಣ್ಣ ತಮ್ಮಂದಿರು, ಸಹೋದರರು. ನಿನ್ನ ದರ್ಪ ಮುರಿಲಿಕ್ಕೆ ಬಂದಿದ್ದೇವೆ. ನೀವು ಯಾರಾದರೆ ನನಗೇನಂತೆ ನನ್ನ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡಿದ್ದು ಮೊದಲ ತಪ್ಪು. ತದನಂತರ ನನಗೆ ಬುದ್ಧಿ ಹೇಳ್ತೀರಲ್ಲ, ಕೆಟ್ಟ ಚಟ, ಕೆಟ್ಟ ಗಾಳಿಯನ್ನು ಹೊಂದಿದ್ದೀರಾ ಮಕ್ಕಳೇ. ನನಗೆ ಈ ಸಮಸ್ತ ಕಡಲ ಲೋಕದ ಬಗ್ಗೆ ಇರುವ ಅನುಭವದ ಮುಂದೆ ನೀವೇನು ಹುಂಬತನ ನಿಮ್ಮದು ಬಾರದೆ ಹುಂಬತನ. ನೀವು ನಿಮ್ಮ ಗುರುಪುತ್ರನು ನಾನ್ಯಾರನ್ನು ಮಾರಿಯೇ ಯೋಗ್ಯವಲ್ಲಿಲ್ಲ. ಈ ಕ್ಷೇತ್ರಕ್ಕೆ ಬಂದವರು ಯಾರೇ ಆಗಲಿ ಎಂತಹ ವ್ಯಕ್ತಿಗಳೇ ಆಗಲಿ ನನಗದರ ಪರಿವೇ ಇಲ್ಲ. ಅವರನ್ನು ಹಿಡಿದು ದ್ವಾದಿ ತದನಂತರ ನರಭಕ್ಷಣೆ ಮಾಡುವುದೇ ನನ್ನ ಕರ್ತವ್ಯ. ಹಾಗೆ ನರರನ್ನು, ಪ್ರಾಣಿಗಳನ್ನು, ಕೀಟಗಳನ್ನು ತಿಂದು ಒಂದು ದೇಶ ಏನಕ್ಕೇನೋ ರೋಗವನ್ನು ಹುಟ್ಟಿಸಿ ಹಾಕಿದೆ ಅಂತೆ. ಬೇಡದ್ದೆಲ್ಲ ತಿಂದು ಇಲ್ಲದ ರೋಗ ಹಚ್ಚಿಕೊಂಡು ಸಾಯಿಬೇಡ ಅಂತ ನಮ್ಮ ಎಚ್ಚರಿಕೆ. ನಿಮ್ಮ ಗುರುಪುತ್ರನು ಇನ್ನೊಬ್ಬನು ನನಗಂತೂ ತಿಳಿದಿಲ್ಲ. ಮನುಜರು ದೊರೆತಾಗ ಅವರನ್ನು ಭಕ್ಷಿಸುವುದೇ ನಮ್ಮ ಧರ್ಮ. ಅದನ್ನು ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೀರಲ್ಲ, ನಿಮ್ಮನ್ನು ಇದುವರೆಗೆ ಯಾಕೆ ಬಿಟ್ಟಿದ್ದೇನೆ? ಯಾಕಪ್ಪ, ಏನು ಅನುಕಂಪ? ಮಕ್ಕಳು ಅರಿಯದ ಕರ್ತಮ್ಮಗಳು ಎಂಬ ಮಮಕಾರ ಭಾವದಿಂದ. ಇಲ್ಲವಾದರೆ ಈಗಾಗಲೇ ನಿಮ್ಮನ್ನು ಹಿಡಿದು ತಿಂದು ತೇಗಿ ಆಗ್ತಿತ್ತು ನಾನು. ಮಕ್ಕಳೇ, ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಹೇಳ್ತೇನೆ. ಸಾರಿ ಬಂದರೆ ಪಾಪವಿಲ್ಲವೆಂಬಂತೆ ಹೋಗಿ ಮಕ್ಕಳೇ, ಹೋಗಿ. ಈ ಹಿಂದೆ ಈ ಪ್ರಖ್ಯಾತನು ಪ್ರಸಿದ್ಧನೂ ಆದಂತಹ ಈ 5 ಜನನ ವಿರೋಧ ಕಟ್ಟಿಕೊಂಡು
ಕುಮತು ನಿನಗಾಡಿದವೆಂದನು ಹೋರೆದು ಎಲೈ ಪಂಚಜನ, ಒಳ್ಳೆಯ ಉದ್ದೇಶದಲ್ಲಿ ನಿನ್ನಲ್ಲಿ ಗುರುಪುತ್ರನನ್ನು ಕೇಳಿದರೆ ಸಾಯಿಸುವ ಮಾತನಾಡುವೆಯ? ನಮ್ಮ ವಿನಯವನ್ನು ದೌರ್ಬಲ್ಯವೆಂದು ತಿಳಿಯಬೇಡ. ನೀನೆಂದೇನು ಆ ಪಿನಾಕಿಯು ಬಂದರು ಯಮಳರಾದ ನಾವು ಎದರುವವರಲ್ಲ. ನೀನು ಕೇವಲ ಸಾಗರದ ಸುತ್ತಮುತ್ತ ಮಾತ್ರ ಬಲ್ಲೆ, ಆದರೆ ನಾವು ಲೋಕ ತಿರುಗಿ ಬಲ್ಲೆವು. ಆದ್ದರಿಂದ ಲೋಕಾನುಭವವನ್ನು ಪಡೆಯದ ನೀನು ಈ ರೀತಿ ಆಡಿ ಪ್ರಾಣ ಕಳೆದುಕೊಳ್ಳಬೇಡ ಉದ್ದೇಶದಿಂದ ಸಾರಿದೆವು ಅಷ್ಟೇ. ಇನ್ನು ಶರಣಾಗತ್ಯ ಮಾತೇ ಇಲ್ಲ. ನನ್ನನ್ನು ಸಂಹರಿಸಿ ಬೇಕಾದ ಗುರುಪುತ್ರನನ್ನು ಕರೆದೊಯ್ಯುತ್ತೇವೆ. ಹರಿಹರ ಬ್ರಹ್ಮಾದ್ಯರಿಗೂ ಬಿಟ್ಟಿಲ್ಲ. ಅವನಾಡಿದ್ನಲ್ಲ, ಪಿನಾಕಿಯೇ ತಾನು ತ್ರಿಶೂಲಧಾರಿಯಾಗಿ ಹೋರಾಡುವುದಕ್ಕೆ ಬಂದರೂ ಒಮ್ಮೆಗೆ ಅವನಲ್ಲಿ ಬೆವರು ಹುಟ್ಟಿಸಿಯೆವು, ಹಿಂದೆ ಸರಿಯುವವರಲ್ಲ ಅಂದ. ನೀನು ಕೂಡ ಹಾಗೆ ವಿಚಾರವನ್ನು ಅರಿತು ನಮಗೆ ಬೇಕಾಗಿರುವ ಗುರುಪುತ್ರ ನೀಡಿದಿ ಅಂತ ಆದ್ರೆ ನಿನ್ನ ಈ ದುಷ್ಟ ಶಿರ ಭುಜದ ಮೇಲೆ ಉಳಿಯುವುದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ. ಅಲ್ಲ ಅಂತ ಆದ್ರೆ ಹಿಂದೆ ಮುಂದೆ ನೋಡುವಂತ ಯಮಡಲ್ಲ ನಾವು ಹುಟ್ಟಿನಿಂದಲೇ ಜೊತೆಯಾಗಿ ಬೆಳೆದವರು. ಹಾಗಾಗಿ ನಾವು ಹುಟ್ಟುವುದನ್ನು ಕೆಲವರು ನಿರೀಕ್ಷೆ ಮಾಡ್ತಾ ಇದ್ರು, ಯಾವಾಗ ಹುಡ್ತಾರೆ ಅಂತ. 8 ಗರ್ಭಗಳ ಕಾದ ಮೇಲೆ ಈ ಜಗತ್ತನ್ನು ನಡೆಸಿದಂತ ಒಬ್ಬ ರಾಕ್ಷಸನನ್ನು ಎಡವೆಯಲ್ಲೇ ಕೊಂದವರು ನಾವು. ರಾಮಕೃಷ್ಣರೆಂದು ಖ್ಯಾತರಿದ್ದೇವೆ. ನಿನಗೂ ಎಚ್ಚರಿಸ್ತಾ ಇದ್ದೇವೆ, ವೃಥಾ ನಮ್ಮ ಕರಾಘಾತಗಳಿಗೆ ಸಿಲುಕಿ ಸಾಯುವುದನ್ನು ತಪ್ಪಿಸು. ನೀನು ಬಂದು ಬೇಡಿದ್ರೆ ನಿನ್ನನ್ನು ಕೊರೆಯುತ್ತೇವೆ, ಮಾಡಿದ ತಪ್ಪನ್ನು ಮನ್ನಿಸುತ್ತೇವೆ. ಗುರುಪುತ್ರನನ್ನು ಕೊಡು. ಅಯ್ಯೋ ಬಾಲನೆ, ಏನು ನಿಮ್ಮ ಪ್ರಾಯ ದೋಷ ಸಾಗರದಡೆಯರೆ ನಾನು ಮಾತುಗಳು ಅರ್ಥವಾಗುವುದಿಲ್ಲ. ಹೇಗೆ ಬಲ್ಲಿರ? ರೋಗಿಯೊಬ್ಬನಿಗೆ ಕಹಿ ಔಷಧ ಮುಕ್ಕದಂತೆ ಹಾಗಾಯಿತು ನಿಮ್ಮ ಕತೆ, ಹಾಗಾಯಿತು. ಹೇಗೆ ಮಕ್ಕಳ ಹಣೆ ಬರ ಎಂದು ನಾನು ಹೇಳ್ತೇನೆ. ಏನಪ್ಪ? ಹೆತ್ತ ತಂದೆ ತಾಯಿಯಂದಿರೆ ನುಡಿದಂತಹ ಮಾತನ್ನು ಪಾಲಿಸದವರು. ನಾನು ಯಾರೋ ಮೂರನೆಯವನು ಮಾಡಿದರೆ ನೀವು ಪಾಲಿಸುವಿರ ಮಕ್ಕಳೇ? ಸಾಧ್ಯವೇ ಇಲ್ಲ. ನಿಮ್ಮನ್ನು ಹೇಗೆ ಬಗ್ಗು ಬಡಿಯಬೇಕೆಂದು ನಾನು ತಿಳಿದಿದ್ದೇನೆ. ಇನ್ನು ಅರ್ಜುನ ಹೊತ್ತು ಮಾಡುವುದು ಸರಿಯಲ್ಲ. ನಿಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯವೇನೆಂದು ನೋಡಿಯೇ ಬಿಡುತ್ತೇನೆ. ಹಾಗಾದ್ರೆ ದೈಹಿಕ ಬಲ ಎಷ್ಟು, ಮಾನಸಿಕ ಬಲ ಎಷ್ಟು? ಯುದ್ಧದಲ್ಲಿ ನಿಶ್ಚಯವಾಗಲಿ ಬಾಬಾ.
ಸ್ಪರ್ಶದಿ ಖಳಭೀತಿ ನಡುಗುತ್ತಲೇ ವರಸು ಜ್ಞಾನ ಮೂರುತಿಯ ಕರಸ್ಪರ್ಶದಿ ಕೂಡ ಭೀತನಾಗಿ ನಡುಗುತ್ತಲೇ ಕರ ಜೋಡಿಸಿ ಪದಕ್ಕಿರಗುತ್ತ ಕರ ಜೋಡಿಸಿ ಪದಕ್ಕಿರಗುತ್ತ ಹರಿಜನಾರ್ದನ ಶ್ರೀಧರ ಶರಣು 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 ಹರಿಯ ಶಸ್ತ್ರಾಘಾತದಿಂದಲೇ ಹರಿಯ ಶಸ್ತ್ರಾಘಾತದಿಂದಲೇ ದುರುಳನೆತ್ತರಕಾರಿ ಕೆಡರಿ ಮರಳಿ ಮನದೇ ಕುಲದಿ ಜ್ಞಾನದ ಸುಡರು ಪ್ರಜ್ವಲಿಸೆ ಮರಳಿ ಮನದೇ ಕುಲದಿ ಜ್ಞಾನದ ಸುಡರು ಪ್ರಜ್ವಲಿಸೆ ಹರಿಯ ಚರಣಗೆ ಮಣಿಯುತ್ತೆಂದನು ಶ್ರೀಧರ ಹರಿಯ ಚರಣಗೆ ಮಣಿಯುತ್ತಂದನು ಪರಮ ಸಾರ್ಥಕ ಗೈತೆನೆನ್ನುತ್ತ ಪರಮ ಪಾತಕ ಗೈದೆನೆನ್ನುತ್ತ ಹರಿಯೇ ಮನ್ನಿಸಿ ಮೋಕ್ಷ ಕರುಣಿಪುದೆನಗೆ ಹರಿ ನುಡಿದ ಹರಿಯೇ ಮನ್ನಿಸು ಮೋಕ್ಷ ಕರುಣಿಪುದೆನಗೆ ಹರಿ ನುಡಿದಾಗ ಕೃಷ್ಣ ಶ್ರೀಹರಿ ಮುಕುಂದ ಮಾಧವ ಗೋವಿಂದ ಶ್ರೀಹರಿ ಜಯ ಜಯ ದೇವಾ
ಮೊದಲಾಗಿ ನನ್ನ ಪಾಲಿಗೆ ಕ್ಷಮೆಯನ್ನು ನೀಡು ಭಗವಂತ. ಹಾಗೂ ನೀನು ಬಂದ ಉದ್ದೇಶವನ್ನು ತಿಳಿಸುತ್ತಂತೆ ತಿಳಿಸು. ಪಂಚಜನ ದೇವಾ, ಇದೋ ಅಪರಾಧಿತ ಖೈದಿಯನ್ನು ಮರಣದಂಡನೆಗೆ ಒಳಪಡಿಸುವ ಮೊದಲು ಕೂಡ ಹ. ಕೊನೆಯ ಆಸೆ ಏನು ಅಂತ ಕೇಳುವುದೊಂದು ಪದ್ಧತಿ ಉಂಟು. ಹೌದು ದೇವಾ. ಹಾಗೇನಾದ್ರೂ ಬದುಕೆಂಬ ಬಯಲಾಟದಲ್ಲಿ ಬದುಕಿ ಬಾಳುವ ಹ. ಇನ್ನು ಮುಂದೆಯೋ ಜೀವನ ಸವೆಸುವಂತ ಅವಕಾಶ ಬೇಕು ಅಂತಾದ್ರೆ ಹೇಳು, ಹ. ಬದುಕ ಕೊಡುತ್ತೇನೆ. ಹ. ಅದರ ಜೊತೆಯಲ್ಲಿ ನಾವು ಕಳೆದುಕೊಂಡಂತಹ ಗುರುಪುತ್ರನನ್ನು ಗುರುದಕ್ಷಿಣೆಯಾಗಿ ನೀಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ತಾ ಇದ್ದೆ. ದೇವಾ, ನಿನ್ನ ದಿವ್ಯ ದರ್ಶನ ನನಗಾಯ್ತಲ್ಲ. ಇನ್ನು ಭವಬಂಧನವೆಂಬ ಸಾಗರದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಲ್ಲೇ ದೇವಾ, ಮತ್ತೆ ಹುಟ್ಟಿ ಬರಲಲ್ಲೇ. ಅಲ್ಲದೆ ನೀನೀಗ ಕೇಳಿರುವೆ ಅಲ್ಲ ಗುರುಪುತ್ರ. ಹೌದು. ಆತ ನನ್ನ ಬಳಿ ಇಲ್ಲ ದೇವಾ, ಮತ್ತೆ? ಆತ ನನ್ನ ಬಳಿ ಇಲ್ಲ. ಕಾಲ ಮಿಂಚಿ ಹೋಯಿತು ಪ್ರಭು, ಕಾಲ ಮಿಂಚಿ ಹೋಗಿದೆ. ಈ ಪ್ರವಾಸ ಕೇಂದ್ರಕ್ಕೆ ಬಂದಂತಹ ಗುರುಜನನ್ನು ಹಿಡಿದು ದೋಚಿ ನರಭಕ್ಷಣೆಯನ್ನು ಮಾಡಿದ್ದಾಯಿತು ತಂದೆ. ಆ ವಿಚಾರವನ್ನು ಅರಿತುಕೊಂಡೆ ಅಲ್ಲ. ನನ್ನ ಕೊನೆಯಾಸೆಯನ್ನು ಕೇಳು ದೇವಾ. ಕೀರ್ತಿ ದಿಗಂತದಲ್ಲಿ ರವಿ ಶಶಿಯುಳ್ಳ ತನಕ ಕೀರ್ತಿ ಭಾಜನನಾಗಿರಬೇಕೆಂಬುದೇ ನನ್ನ ಆಸೆ. ಅಳಿವ ಕಾಯದ ಮೇಲೆ ಒಲವಲ್ಲ ತಂದೆ, ಉಳಿವ ಕೀರ್ತಿಯ ಮೇಲೆ ಒಲವು ಪ್ರಭು, ಉಳಿವ ಕೀರ್ತಿಯ ಮೇಲೆ ಒಲವು. ಹಾಗಾಗಿ ನನ್ನ ಆಸೆಯನ್ನು ಪೂರೈಸು ತಂದೆ. ನೀವು ಕೇಳಿದ ಗುರುಪುತ್ರ ಇದೀಗ ಆತ್ಮರೂಪಿಯಾಗಿ ಶೈವಿನಿಯನ್ನು ತಲುಪಿದ್ದಾನೆ. ನೀವೇನಾದರೂ ಹೋಗಿ ಯಮ ಧರ್ಮರಾಯನನ್ನು ಪ್ರಶ್ನಿಸಿದರೆ, ವಿಚಾರಿಸಿದರೆ ಆತ ತಮಗೆ ಸಿಗಬಹುದು ದೇವ. ನನಗೀಗ ಮೋಕ್ಷ ಸಾಮ್ರಾಜ್ಯವನ್ನು ಕರುಣಿಸುತ್ತಂತೆ. ಹಾಗೆ ಆಗಲಿ, ನಿನ್ನ ಹೆಸರನ್ನು ಸ್ಥಾಯಿಗೊಳಿಸುತ್ತೇನೆ. ಹಾಗಲಿ ದೇವ, ಸೇರಿಕೊಳ್ಳುತ್ತೇವೆ. ಹಾಗಲಿ ಮೋಕ್ಷ ಸಾಮ್ರಾಜ್ಯವನ್ನು ದೂರಗೊಳ್ಳುವುದಕ್ಕೆ ಸಿದ್ಧನಾಗು. ಹಾಗಲಿ ತಂದೆ. ಘನ ಸಾಯುಜ್ಯವನ್ನು ನೀಡುತ್ತ ಗೋವಿಂದ ಧನುಜಗೆ ಮೋಕ್ಷವ ಕರುಣಿಸಿ ಧನ ಸ್ಥಿತಿಯಳು ಶಂಕರೊಂದು ರಚಿಸಿದಾಗ ಶಂಕರೊಂದು ರಚಿಸಿದಾಗ ಕೊನೆಗಾಲಕ್ಕೆ ನಾನೇನು ಎನ್ನುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡಂತ ಆ ಪಂಚಜನ ತನಗೆ ಮೋಕ್ಷ ಸಾಮ್ರಾಜ್ಯ ಬೇಕು, ಇದುವರೆಗೆ ಮಾಡಿದಂತ ಈ ಬದುಕು ಬೇಡ, ಹೊಸದಾಗಿರುವಂತ ಬದುಕಲ್ಲಿ ಬದುಕುತ್ತೇನೆ ಎನ್ನುವ ಹಾಗೆ ಅಪೇಕ್ಷೆಯನ್ನು ಪಟ್ಟಿದ್ದಾನೆ. ಹಾಗಾಗಿ ಅವನ ಕೊನೆಗಾಸೆಯಂತೆ ಅವನಿಗೆ ಹರಿಪಾದದಲ್ಲಿ ಸ್ಥಾನವನ್ನು ಕೊಟ್ಟೆವು. ಆಮೇಲೆ ಪಂಚಜನನಿಂದಾಗಿ ಪಂಚಜನ ದ್ಯೋತಗದ ನಾಮದಿ ಪಂಚಜನ ನೋತ್ಪತ್ತಿಯಾದುದು ಅಂಜದೇಶನ ಪಿತ ಧರಿಸಿಯ ಮಪುರಗೆ ತೆರಳಿದ ನಂಗಾಗ ದುಡ್ಡನ ಹೊನೆಯಿಂದ ನಮಗೊಂದು ಲಾಭವೇ ಆಯ್ತು ನೋಡು. ಅವನು ಕೊನೆಗೆ ಅಪೇಕ್ಷೆ ಪಟ್ಟಿದ್ದ ಉಳಿಯುವಂತಹ ಕೀರ್ತಿ, ಅದರ ಮೇಲೆ ನನಗೆ ಆಸೆ. ಇಂದು ಹುಟ್ಟಿ ನಾಳೆ ಬದುಕಿ ನಾಡಿದ್ದು ಸಾಯುವಂತ ಈ ಕಾಯದ ಮೇಲಲ್ಲ ಪ್ರೀತಿ ಅಂತ ಕೇಳಿಕೊಂಡ. ಹಾಗಾದ್ರೆ ಅವನ ಹೆಸರನ್ನು ಸ್ಥಾಯಿಗೊಳಿಸುತ್ತೇನೆ, ಸೂರ್ಯ ಚಂದ್ರವರೆಗೆ ನಿನ್ನ ಕೀರ್ತಿ ಪಸರಿಸುತ್ತದೆ ಅಂತ ನಾನು ಹೇಳಿದೆ. ರವಿ ಶಶಿ ಉಳ್ಳನಕ ನಾನು ಬದುಕಿ ಬಾಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಅವನ ಬೆನ್ನ ಮೂಳೆಯ ಅಸ್ಥಿಯೊಂದನ್ನು ತೆಗೆದು ಇದೋ ಈ ಶಂಖವನ್ನು ರಚಿಸಿದ್ದೇನೆ. ಪಾಂಚಜನ್ಯ ಅಂತ ಇದಕ್ಕೆ ಹೆಸರಾಗುತ್ತದೆ. ಪಂಚಜನ ದ್ಯೋತಕದ ನಾಮದಿ ಪಾಂಚಜನ್ಯೋತ್ಪತ್ತಿಯಾಯಿತು. ಪಂಚಜನನ ದೇಹ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅರ್ಥಾತ್ ಅವನ ಕೀರ್ತಿ ಉಳಿಯುವುದಕ್ಕೋಸ್ಕರವಾಗಿ ಈ ಶಂಖ ಪಾಂಚಜನ್ಯ ಅನ್ನುವ ಹೆಸರಿಂದ ನನ್ನ ಕೈಯಲ್ಲಿ ಯಾವಾಗಲೂ ರಾರಾಯಿಸುತ್ತಾ ಇರುತ್ತದೆ. ಇನ್ನು ಮುಂದೆಯೂ ಆಯುಧ ಭೂಷಣವಾಗಿ ಶ್ರೀಕೃಷ್ಣನ ಕೈಯಲ್ಲಿರುವಂತಹ ಲೋಕ ಕಲ್ಯಾಣವನ್ನು ಬಯಸಿ
ಮೊಳಗಲ ಪಡುವಂತ ಶಂಖದ ಧ್ವನಿ ಅದು ಜಗತ್ತಿಗೆ ನೆನಪಾಗುವುದು ಯಾವುದು? ಪಂಚಜನನಂತೆ ಬದುಕಬಾರದು, ಬದುಕೆಲ್ಲವೂ ಕೂಡ ಕೃಷ್ಣನ ಹಾಗಿರಬೇಕು ಅಂತ ನೆನಪಿಸುವುದಕ್ಕೋಸ್ಕರವಾಗಿ ಈ ಪಾಂಚಜನ್ಯವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಆದ್ರೆ ಇದರ ಪ್ರಪ್ರಥಮ ಪ್ರಯೋಗ ಇಲ್ಲಿ ಅಲ್ಲ ಅಣ್ಣ, ನಾವು ಶೈಮಿನಿಯಲ್ಲಿ ಮಾಡೋಣ. ಆಗದೆ ಏನ್ ಹೇಳ್ತಿ? ತೆರಳೋಣ. ಯಮಧರ್ಮರಾಯನು ಸತ್ಯ ವೃಂದವ ನಿರ್ವಹಿಸುತ್ತ ತಾನಿತ್ತನೋಲಗವ ಗಂಭೀರವ ಇರುವಂತಹ ಸ್ಥಳ ಯಮಧರ್ಮರಾಜನೆಂಬ ಏನು ಹೊರವನ್ನ ಕಾರ್ಯ ಹರ್ಷದೇವ ಸಿಂಹವಿಷ್ಟರೇರುದನೇ ನೆರೆದಿರುವ ಮೃತ್ಯು ಭಟ ಪರಿವಾರದೊಳಗೆ ಕಾಪಾಡು ತಂದೆ ಕಾಪಾಡು ಎಂದಿನಂತೆ ಇದು ಕೂಡ ಬ್ರಾಹ್ಮಿ ಮುಹೂರ್ತ ಗೆದ್ದಂತಹ ನಾನು ನಿತ್ಯ ವಿಧಿಗಳನ್ನು ತೀರಿಸಿ ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಈ ಶೈಮಿನಿಯ ಓಲಕ ಸಭಾಸ್ಥಾನವನ್ನು ಸೇರಿಕೊಂಡವನಿದ್ದೇನೆ. ಸರಿ, ಅಷ್ಟ ನಿಂಬಾಲಕರಲ್ಲಿ ಒಬ್ಬನಾದ ನಾನು ಆದಿತ್ಯ ಜಾತ ಲೋಕದ ಧರ್ಮ ನಡತೆಗೆ ಸರಿಯಾಗಿ ಬಾಳಿ ಬದುಕಿದ ಜೀವಿಗಳ ಜೀವಿತ ತೀರಿದ ಮೇಲೆ ಅವರೆಲ್ಲರೂ ನನ್ನಲ್ಲಿಗೆ ಬರಬೇಕು. ಧರ್ಮಾಧಿಕಾರಿಯಾದ ನಾನು ದಂಡನೆಯನ್ನು ತಕ್ಕದಾಗಿ ವಿಧಿಸುತ್ತೇನೆ, ಪಾಪಿಗಳಿಗೆ ತಕ್ಕ ದಂಡನೆಯನ್ನು ವಿಧಿಸುತ್ತೇನೆ. ಆದ್ದರಿಂದ ದಂಡಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಸಹೋದರಿಯಾದ ಮೃತ್ಯುದೇವತೆ ವಾಸ ಬೀಸುತ್ತಾಳೆ. ಯಮಭಟರು ವೇದಾತ್ಮವನ್ನು ತಂದೊಪ್ಪಿಸುತ್ತಾರೆ. ಇದು ಎಂದಿನ ವಾಡಿಕೆ, ಇದು ತ್ರಿಮೂರ್ತಿಗಳ ಅಪ್ಪಣೆ. ಎಂದಿನಂತೆ ಇದೂ ಕೂಡ ಸಭಾಪ್ರವೇಶವನ್ನು ಮಾಡಿದ್ದೇನೆ. ಆದರೆ ಕರೆಸದರೆ ಚಿತ್ರಗುಪ್ತರ
ಕರುಣಿಸುತ್ತನೋಲಗದೊಳಿರೆ ಬಂದನ. ಎಲ್ಲರೂ ನನ್ನ ಬಗ್ಗೆ ಸಂಶಯ ಮಾತನಾಡಲು ಕಾರಣ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವ ನನ್ನ ಲೆಕ್ಕಿಗನಾದ ಚಿತ್ರಗುಪ್ತನೇ ಕಾರಣ. ಎಂದಿನಂತೆ ಇಂದು ಕೂಡ ಈ ಸಭೆಯಲ್ಲಿ ಪ್ರೇತಾತ್ಮಗಳ ವಿಚಾರಣೆಯಾಗಬೇಕಾಗಿದೆ. ಎಲ್ಲಿ ಚಿತ್ರಗುಪ್ತ? ಎಲ್ಲ ಚಿತ್ರಗುಪ್ತ ವಂದಿಸಿಕೊಂಡಿದ್ದೇನೆ, ಅಡ್ಡ ಬಿದ್ದಿದ್ದೇನೆ, ಕೂತು ಬಿದ್ದಿದ್ದೇನೆ. ಯಾವುದಾದರೂ ಒಂದು ರೀತಿಯಲ್ಲಿ ನಮಸ್ಕರಿಸಿದರೆ ಸಾಕು. ಬುದ್ಧಿ ನಿಮಗೆ ಒಂದಾಣೆ. ಈಗೆಲ್ಲ ಆಣಿನಕ್ಕೆಲ್ಲ ನಡೆಯುತ್ತಿಲ್ವು? ಬುದ್ಧಿ ಮತ್ತೆ ಒಂದಾನೆ, ಎರಡಾನೆ, ಮೂರಾನೆ, ಐದಾನೆ, ಎಂಟಾನೆ. ಅಲ್ಲಿದ್ದು ನಿನ್ನ ಒಂದಾನೆ ಬುದ್ಧಿ. ನಾಥ ಎಂತದ್ದು? ನೀವೆಲ್ಲ ಬುದ್ಧಿ ನಾಥ. ಓ ಅವರಿಗೆ ನಾಥ, ಇವರಿಗೆ ನಾಥ, ಮುಂದಿನವರಿಗೂ ನಾಥ, ಹಿಂದಿನವರಿಗೂ ನಾಥ, ಒಟ್ಟಾರೆ ಊರಿಡಿ ಗಬ್ಬು ನಾಥ. ಅದು ಹಾಗಲ್ಲ, ಮತ್ತೆ ಒಡೆಯನೆಂಬ ಅರ್ಥದಲ್ಲಿ ಹೇಳುತ್ತಾ ಇದ್ದೀಯ. ಚಿತ್ರಗುಪ್ತ ಎಂದರ್ರಾಯರೇ, ಎಂತದ್ದು? ನೀವೆಲ್ಲ ಬುದ್ಧಿ ಯಮಧರ್ಮರಾಯರೇ. ಎಂದರ್ರಾಯರೇ, ಸರಿಯಾಗಿ ಹೇಳು. ಎಂದರ್ರಾಯರೇ ಬುದ್ಧಿ. ಹಾ, ನನ್ನನ್ನು ಸರಿಪಡಿಸಿಗೆ ನಿಮ್ಮಿಂದಾಗುದಿಲ್ಲ. ಅದು ನೋಡುವಾಗಲೇ ಗೊತ್ತಾಗ್ತದೆ. ನನ್ನನ್ನು ಸರಿಪಡಿಸಿಗೆ ಯಾರೆಲ್ಲ ಪ್ರಯತ್ನ ಮಾಡಿದರು? ಯಾರೆಲ್ಲ ಪ್ರಯತ್ನ ಮಾಡಿ? ನನ್ನ ತಂದೆ ತಾಯಿಯವರು ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಮತ್ತೆ ಊರವರು ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ. ಅಲ್ಲದೆ ನನ್ನ ಗುರುಗಳು ಹಲವರಾಯರು ಪ್ರಯತ್ನ ಮಾಡಿದ್ರು, ಅದು ಕೂಡ ಆಗ್ಲಿಲ್ಲ. ನಾನೇ ಬೇರೆ, ನನ್ನ ಶೈಲಿಯೇ ಬೇರೆ. ಇದು ಅಭಿನಯಕ್ಕೆ ಸರಿ. ಎಂತ ಅಭಿನಯಕ್ಕೆ ಸರಿ? ಅಭಿನಯ ಕೇಸರಿ ಅಂತ ಹೇಳಿದಲ್ಲ ನೀನು. ಹಾಗೆ ನಂಗೆ ಬೇರೆ ಕೇಳಿ. ಬುದ್ಧಿ, ನನ್ನನ್ನು ಯಾಕೆ ಕರೀತಿದ್ದೀರಿ? ಚಿತ್ರಗುಪ್ತ, ಇಂದಿನ ಈ ಸಭೆಯಲ್ಲಿ ಪ್ರೇತಾತ್ಮಗಳ ವಿಚಾರಣೆಯಾಗಬೇಕಾಗಿದೆ ಅಲ್ಲ, ಅದಕ್ಕಾಗಿ ಒಂದೊಂದೇ ಪ್ರೇತಗಳನ್ನು ಕರೆತ. ಆಗಲಿ ಬುದ್ಧಿ, ನಿಮ್ಮ ಆಜ್ಞೆಯೇ ನಮ್ಮ ಕೆಲಸ. ಈಗಲೇ ಪ್ರೇತಗಳನ್ನು ತಂದು ಅವರ ಜಾತಕ ಓದ್ತೇನೆ. ಒಬ್ಬಾಕಿದ್ರೆ ಜಾಗ್ರತೆ, ಒಬ್ಬಾಕಿದ್ರೆ ಜಾಗ್ರತೆ. ಇವನ ಜಾತಕ ಓದ್ತೇನೆ. ಹೌದು, ಬಡಿತೇನೀಗ. ಇನ್ನಾಗಿ ಎಲ್ಲ ನೀನು ಒಬ್ಬೇಡಿ ಜಾತಿ. ಇಲ್ಲಿ ರಾಯರಿಲ್ವಾ? ಎಂತದ್ದು ಬೊಬ್ಬೆ ಹಾಕ್ಲಿಕ್ಕೆ ಜನ ನಾನು ನಿಮ್ಗೆ? ಹಾಗೆಲ್ಲ ಬುದ್ಧಿ, ಇನ್ನು ಮುಂದೆ ಒಬ್ಬೆ ಹಾಕ್ಬೇಡ ಅಂತ. ಚಿತ್ರಗುಪ್ತ, ನಾಥ ಏನು ಈ ಪ್ರೇತಾತ್ಮದ ವಿಚಾರ? ಓದ್ತೇನೆ ಬುದ್ಧಿ. ಎಂತದ ಸಿಗ್ಲಿಲ್ವಾ? ಸಿಗ್ಲಿಲ್ಲ. ಸಿಕ್ಕಿದ ಬುದ್ಧಿ. ಇವನ ಮಗನ? ಎಲ್ಲ ಬುದ್ಧಿ, ಅದು ಮಾತಿಗೆ ಬುದ್ಧಿ. ಇವನೊಬ್ಬ ಕಳ್ಳ ವ್ಯಾಪಾರಿ. ಹೆಚ್ಚು ಕಲಬೆರಕೆ ವಸ್ತುಗಳನ್ನು ಮಾರಿ ಉಪಿತ ಹಣವನ್ನು ಸಂಗ್ರಹಿಸಿದವ. ಅಲ್ಲದೆ ಇವನ ಅಂಗಡಿಯಲ್ಲಿ ರಾವಣ ಲೆಕ್ಕ ಬೇರೆ, ರಾಮ ಲೆಕ್ಕ ಬೇರೆ. ಎಂತದ್ದು ರಾಮ ಲೆಕ್ಕ? ನಿಜ ಲೆಕ್ಕ ಬೇರೆ, ಸುಳ್ಳು ಲೆಕ್ಕ ಬೇರೆ. ಹಾಗೆ ಏನು ಮಾಡಿದ ಇವನು? ತಕ್ಕಡಿಯಲ್ಲೂ ಮೋಸ ಮಾಡಿದ್ದಾನೆ. ಯಾವ ರೀತಿ? ತಕ್ಕಡಿಯ ಮೇಲೆ ಇಡುವ ವಸ್ತುಗಳ ಅಡಿಗೆ ಹುಣಸೆ ಹಣ್ಣನ್ನು ಅಂಟಿಸಿ ಮೋಸ ಮಾಡಿ ಬದುಕುತ್ತಿದ್ದ. ತಕ್ಕಡಿ ಅಡಿಗೆ ಹುಣಸೆ ಹಣ್ಣನ್ನು ಅಂಟಿಸಿ ಮೋಸ ಮಾಡುತ್ತಿದ್ದ? ಹೌದು ಬುದ್ಧಿ. ಇಂತಹ ಧೂರ್ತ ಕಳ್ಳನಿಗೇನು ಶಿಕ್ಷೆ? ಚಿತ್ರಗುಪ್ತ, ಆತನ 2 ಕೈಗಳನ್ನು ಕಡಿದು ಗಾಯಕ್ಕೆ ಲವಣವನ್ನು ತುಂಬಿಸಿ ಎಳೆದುಕೊಂಡು ಹೋಗು. ಆಗೋಗ್ಬೋದ? ನೀನು ಹಾಗೆ ಮಾಡ್ಬೇಕು. ಚಿತ್ರಗುಪ್ತ, ಈ ಪ್ರೇತಾತ್ಮದ ವಿಚಾರವೇ ಬುದ್ಧಿ. ಇವನೊಬ್ಬ ಮದ್ಯಪಾನ. ನೀನು ತಗೊಂಡು ಬಂದಿದ್ಯಾ? ಇಲ್ಲ ಬುದ್ಧಿ, ಅದು ಬಂಗಿನೇ ಕಂಡದ್ದು. ಬುದ್ಧಿ, ಏನು? ಇವನು ಬೆಳಗ್ಗೆ ಮನೆ ಬಿಡುವಾಗ ಹೆಂಡತಿ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಇನ್ನು ಮುಂದೆ ವ್ಯಸನ ಮುಟ್ಟುವುದಿಲ್ಲ. ಏನನ್ನು ಮುಟ್ಟುವುದಿಲ್ಲ? ಆದರೆ ಇವೊಂದು ರಾತ್ರಿಯಾಗುತ್ತಲೇ ಪುನಃ ಅದೇ ಸ್ಥಿತಿ.
ಮಲಗಲು ಕೋಣೆ ಬೇಡ, ನಡೆಯಲು ದಾರಿ ಬೇಡ, ಇವನು ನಡೆದದ್ದೇ ದಾರಿ, ಮಾತಾಡಲು ಜನ ಬೇಡ. ಈಗ ಒಂದು ಹೊಸ ಕಾಯಿಲೆ ಬಂದಿದೆ ಬುದ್ಧಿ ಪೂರ. ಅದು ಹೀಗೆ ತೆಗಳ್ತಾರೆ, ಕೈಯಲ್ಲಿ ಹೀಗೆ ಇರ್ತಾರೆ, ಹೀಗೆ ಹೀಗೆ ಒರೆಸ್ತಾರೆ, ಹೀಗೆ ತನ್ನಷ್ಟಕ್ಕೆ ಮಾತಾಡ್ತಾರೆ, ಅವರಷ್ಟಕ್ಕೆ ಕೂಗ್ತಾರೆ, ಅವರಷ್ಟಕ್ಕೆ ನಗ್ತಾರೆ, ಅವರಷ್ಟಕ್ಕೆ ಬೈತಾರೆ, ಅವರಷ್ಟಕ್ಕೆ ಮಾತನಾಡ್ತಾರೆ. ಆದ್ರೆ ನಮ್ಗೆ ಪ್ರಾರಂಭವಾದ ಹೊಸ ಮಾತಾಡ್ತಾ ಮಾತಾಡ್ತಾ ಅವನದಡಿಗೆ ಬೀಳು. ಆದ್ರೆ ನಮ್ಗೊಂದು ಲಾಭ ಏನು? ನಮ್ಗೆ ಅಂತ ಜನ ಆಗ್ತದೆ ಇನ್ನ ಮಾತಿನ ಇವನನ್ನು ಏನು ಮಾಡುದು ಬುದ್ಧಿ? ಚಿತ್ರಗುಪ್ತ ಕಾಣುತ್ತಿದೆ ಕುದಿಯುವ ಎಣ್ಣೆಯ ಬಾಂಡ, ಅದಕ್ಕೆ ಎಳೆದುಕೊಂಡು ಇವನನ್ನು ಹಾಕು. ಚಿತ್ರಗುಪ್ತ, ಶ್ವೇತಾತ್ಮಗಳ ವಿಚಾರಣೆ ಮುಗಿಯಿತಲ್ಲ ಇನ್ನು ಉಂಟ? ಒಂದು ಅಂತದ್ದು ಮುಗೀತು ಬುದ್ಧಿ. ಅದೆಂತದ್ದು ಒಂದೊಂದದ್ದು ಮುಗಿಯಿತು? ಹಾಗೆ ಅಲ್ಲ, ಒಂದು ಸರ್ತಿನ ಆಯ್ತು, ಇನ್ನೊಂದು ಉಂಟು. ಸಿಕ್ಕಿಲ್ವಾ ಬುದ್ಧಿ? ದ್ವಾರದಲ್ಲಿ ಎರಡು ಫುಟ್ಬಾಲ್. ಎಂತದ್ದು? ಎರಡು ಫುಟ್ಬಾಲ್, ಪುಟ್ಟ ಬಾಲರು. ಅದೇ ಬುದ್ಧಿ. ಒಬ್ಬ ಅವಳಿ, ಒಬ್ಬ ಜವಳಿ. ಅದಿಬ್ಬರಿದ್ರೆ ಅವಳಿ ಜವಳಿ. ಅದೇ ಬುದ್ಧಿ. ಏನ್ ಬೇಕಂತ ಹೇಗೆ ಬಂದಿದ್ದಾರೆ ಬುದ್ಧಿ? ಅವರು ಎಂತದರಿದ್ದು ಸಶರೀರಿಗಳಾಗಿ ಬಂದಿದ್ದಾರೆ. ಅದೇ ಬುದ್ಧಿ. ಸಶರೀರಿಗಳಾಗಿ. ಅದೇ ಬುದ್ಧಿ. ಏನು ಬೇಕಂತ ಅವರಿಗೆ? ಕೇಳಿ ಅವರ ಸುದ್ದಿ. ಶೈಮಿನಿರಾಯ ಲಾಲಿಸು ನಿಯಮ ಧರ್ಮರಾಯ ಆ ಆ ಆ ಲಾಲಿಸು ನಿಯಮ ಧರ್ಮರಾಯ ಲಾಲಿಸು ಪೋರರಿರುವರು ದ್ವಾರದಿ ಪೋರರಿರುವರು ದ್ವಾರದಿ ತವ ಪದ ಕಾಣಲು ಬಯಸುತ್ತಲೀ ತವ ಪದ ಕಾಣಲು ಬಯಸುತ್ತಲೀ ಧರ್ಮರಾಯ ದ್ವಾರದಲ್ಲಿ ಎರಡು ಫುಟ್ಬಾಲ್. ಅಯ್ಯೋ ಪುಣ್ಯಾತ್ಮ, ಅದು ಹಾಗಲ್ಲ, ಪುಟ್ಟ ಬಾಲರು. ಅದೇ ಬುದ್ಧಿ, ನಂಗೆ ಅದು ಉಚ್ಚಾರ ಬರುದಿಲ್ಲ. ಉಚ್ಚಾರ ಬರುವುದಿಲ್ಲ? ಅದೇ ಉಚ್ಚಾರ. ಹಾಗಂತದ್ದು ಹೇಳುವುದು ಬೇಡ. ಆಯ್ತು ಬುದ್ಧಿ. ಅವರು ಅಲ್ಲಿ ಬಂದು ಕೂತಿದ್ದಾರೆ. ಅವರದ್ದು ಒಂದೇ ಹಠ. ಏನು? ರಾಯರ ದರ್ಶನ ಬೇಕು, ರಾಯರ ದರ್ಶನ ಬೇಕು. ಬುದ್ಧಿ, ನಿಮ್ಮಲ್ಲಿ ಒಂದು ಪ್ರಶ್ನೆಗೆ ಇದೆ. ಏನು? ಬೇಸರ ಆಗಲಿ. ಹೇಳು. ನೀವು ಬಂದವರಿಗೆಲ್ಲ ದರ್ಶನ ಎಂತದ್ದು? ದರ್ಶನ ಎಂತಾಯ್ತಾ ನಿಮ್ಗೆ? ಅದು
ಅದಕ್ಕೆಲ್ಲ ಔಷಧಿ ಉಂಟು ಇಲ್ಲಿ. ಬೇಡ ಬುದ್ಧಿ ಬೇಡ, ಅದು 3 ಮುಖದವರುಗಳಿಗೆ ಮಾತ್ರ, ಮತ್ತೆಲ್ಲ ನಾಟಕ. ಅದು ನನ್ನ ಸಂದರ್ಶನಕ್ಕಾಗಿ ಬಂದಿದ್ದಾರೆ. ಅದೇ ಬುದ್ಧಿ. ಹೇ ಚಿತ್ರಗುಪ್ತ, ಹೇಳಬೇಕಾ ಅವರಲ್ಲಿ ನೀನು? ರಾಯರ ದರ್ಶನ ಹಾಗೆಲ್ಲ ಸುಲಭದಲ್ಲಿ ಸಿಗುವುದಿಲ್ಲ. ನಾನು ಹೇಳಿದ್ದೆ ಬುದ್ಧಿ, ಅವ್ರಿಗೆ ಹೇಳುದಿಲ್ಲ. ರಾಯರ ದರ್ಶನ ಬೇಕು, ರಾಯರ ದರ್ಶನ ಬೇಕು ಅಂತ ಹೇಳ್ತಾರೆ. ನಾನೇನ್ ಮಾಡಿ? ನೋಡುವುದಕ್ಕೆ ಹೇಗಿದ್ದಾರೆ? ಅವರು ಬಂದಿಲ್ಲ, ಮತ್ತೆ ಬಂದದ್ದು ಜೀವಂತವಾಗಿ ಬಂದಿದ್ದಾರೆ, ಶರೀರಗಳಾಗಿ ಬಂದಿದ್ದಾರೆ. ಹೌದು. ಮುಖವರ್ಣನೆ ಒಬ್ಬ ಕಪ್ಪು 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 ನೀಲವ ಇರ್ಬೋದು. ಇನ್ನೊಬ್ಬ ಇನ್ನೊಬ್ಬ ಬಿಳಿ 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 ಬಿಳಿ. ಒಬ್ಬ ಶ್ಯಾಮಲ ವರ್ಣ, ಒಬ್ಬ ಶ್ಯಾಮದವ, ಇನ್ನೊಬ್ಬ ನನ್ನಾಗಿ ಬಿಳಿ. ನೀನಷ್ಟು ಬಿಳಿಯ? ನಾನೆಷ್ಟು ಸುಂದರ. ನಿನ್ನ ಮನಸ್ಸಿನಲ್ಲಿದ್ದರೆ ಸಾಕು, ಎಲ್ಲರ ಹತ್ರ ಪ್ರಚಾರ ಮಾಡ್ತಾ ಬರ್ಬೇಡಿ. ಆಯ್ತು ಬುದ್ಧಿ. ಏನು ನನ್ನ ದರ್ಶನ ಬೇಕಾ ಅವರಿಗೆ? ಹೌದು ಬುದ್ಧಿ. ಹೇಳಿದ ಮಾತನ್ನು ಕೇಳುವುದಿಲ್ಲ, ಇಲ್ಲ ನೋಡು ಮಾತಿಗೂ ಕೇಳಲಿಲ್ಲ. ಇಲ್ಲ ಬುದ್ಧಿ. ಚಿತ್ರಗುಪ್ತ, ಬುದ್ಧಿ ಭೂಲೋಕದ ನರರು ಯಾವತ್ತಿದ್ದರು ಯಮ ದರ್ಶನಕ್ಕೆ ಸಿದ್ಧರಿಲ್ಲ. ಆದರೆ ಇಂದು ಇರುವರು ಬಾಲಕರು ಕಾಲನನ್ನೇ ಎದುರಿಸುವುದಕ್ಕಾಗಿ ಇಷ್ಟ ಬಂದಿದ್ದಾರಾದರೆ ಇವರ ಕಾಲ ಮೀರಿದೆ ಎಂಬುವುದೇ ಸತ್ಯ. ಚಿತ್ರಗುಪ್ತ, ನೀನು ಒಳಗಿದ್ದು ಅವರನ್ನು ಒಳಗೆ ಕಳುಹಿಸಿ. ಎಂತದ? ಇಬ್ಬರಿದ್ದಾರೆ ನದಿಯೊಳಗೆ, ನದಿಯೊಳಗೆ ಇಬ್ಬರಿದ್ದಾರೆ. ಇನ್ನೀಗ ಏನಂತೆ ಚಿತ್ರಗುಪ್ತನಾಡಿದ ಮಾತು? ಇರುವರು ಬಾಲಕರು ನಮ್ಮದಾದಂತ ಶೈವಿನಿ ಲೋಕಕ್ಕೆ ದಾಳಿಯನ್ನಿಟ್ಟಿದ್ದಾರೆ. ಹಾಗಾದರೆ ಕಾಲಾಂತಕನೇ ಆಗಿದ್ದೇನೆ ನಾನು. ಪರಶಿವನ ಪರಮ ಭಕ್ತನೆನಿಸಿಕೊಂಡಿದ್ದೇನೆ. ಈಗ ಅವರನ್ನು ಬಿಡಬಹುದೇ? ಇಲ್ಲವೇ ಇಲ್ಲ. ಅವರನ್ನು ಅರಸುತ್ತಾ ಮುಂದೆ ಆದರೂ ಪುಟ್ಟ ಬಾಲಕರು ನೀವಿರುವರು ಸಶರೀರಿಗಳಾಗಿ ಶೈವಿನಿಯನ್ನು ಪ್ರವೇಶಿಸಿದ್ದೀರಿ. ನಿಮ್ಮನ್ನು ಕಾಣುವಾಗ ಸಲ್ಲಕ್ಷಣಭರಿತರಾಗಿದ್ದೀರಿ. ಆದರೆ ನಿಮ್ಮ ಬುದ್ಧಿ ಮಾತ್ರ ಅವಲಕ್ಷಣಭರಿತವಾಗಿದೆ. ಏನು ಕಜ್ಜೆ ಇರಿಸಿ ಬಂದಿರೋ ಎಂಬುದು ನನಗೆ ತಿಳಿದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮನ್ನು ವಿಚಾರಿಸುವವನು ಸಾಮಾನ್ಯನೆಂದು ಭಾವಿಸಿಕೊಂಡೆ. ಕಾಲನನ್ನೇ ಎದುರಿಸಬಲ್ಲಂತಹ ಕಾಲಾಂತಕರಿದ್ದೇನೆ. ಯಮಧರ್ಮ ಮಕ್ಕಳೇ, ಸ್ವಲ್ಪವೂ ನುಣುಚಿಕೊಳ್ಳದೆ ಉತ್ತರಿಸಿ ಯಾರು ನೀವು? ಬರಲು ರಾವು ರಾಮಕೃಷ್ಣರು, ಬರಲು ನಾವು ರಾಮಕೃಷ್ಣರು, ಸಂದೀಪರೆಮ್ಮ ಗುರುಳರವರು ಲೋಕಪ್ರೀತರು.
ರಾಮಕೃಷ್ಣರು, ನಾವು ರಾಮಕೃಷ್ಣರು, ನಾವು ರಾಮಕೃಷ್ಣರು. ಸಂದೀಪರೆಮ್ಮ ಗುರುಗಳವರು ಲೋಕಪ್ರೀತರು, ಸಂದೀಪರೆಮ್ಮ ಗುರುಗಳವರು ಲೋಕಪ್ರೀತರು. ದುರುಳ ಪಂಚ ಜನನು ಹಿಂದೆ ಗುರುಜನನ್ನು ಕೊಂದ ಕಥದಿ, ದುರುಳ ಪಂಚ ಜನನು ಹಿಂದೆ ಗುರುಗನನ್ನು ಕೊಂದ ಕಥದಿ. ತರಳನಾತ್ಮವನ್ನು ಪಂಜನ ತೆರದಿ ಬಂದೆ ಭರದಿ, ತರಳನಾತ್ಮವನ್ನು ಪಡೆವ ತೆರದಿ ಬಂದೆ ಭರದಿ ನೀಡು. ಅಯ್ಯ ಯಮಧರ್ಮರಾಯ ಏನು? ದಂಡವನ್ನು ಮೇಲೆತ್ತು ಹಿಡಿದು ನಾನು ಯಮ ದಂಡಾಧಿಕಾರಿ ಅಂತ ಹೇಳ್ತಾ ಇದ್ದೆ. ಹೌದು. ನಿನ್ನದಾಗಿರುವಂತಹ ಈ ಪುರವನ್ನು ಸೇರಿಕೊಂಡು ನಮಗೆ ಯಾವುದೇ ರೀತಿಯ ಅಳುಕುಂಟಾಗಲಿಲ್ಲ. ಹೌದು. ನಿನ್ನ ಅರಮನೆಯ ಹೊರಬಾಗಿಲಲ್ಲಿ ನಿಂತು ಶಂಖಧ್ವನಿಯನ್ನು ಮಾಡಿದೆವು. ಶಂಖಧ್ವನಿಯನ್ನು ಮಾಡುತ್ತಾ ಒಳಗಿರುವ ನಿನ್ನನ್ನು ಎಚ್ಚರಿಸಿದೆವು. ದ್ವಾರದಲ್ಲಿ ಭಟರು ನಮ್ಮನ್ನು ತಡೆದು ನಿಲ್ಲಿಸಿದರು. ನಿನ್ನ ಭಟರೆಲ್ಲ ಹೋರಾಟವನ್ನು ಮಾಡಿ ಮರೆಯಾದರು. ಆಮೇಲೆ ನಿನ್ನ ತಂಗಿ ಪಾಶ ಬೀಸುತ್ತಾಳಲ್ಲ ಮೃತ್ಯುದೇವತೆ, ಅವಳು ಬಂದಳು. ಅವಳಿಗೂ ತಕ್ಕ ಪಾಠವನ್ನು ಕಲಿಸಿದ್ದೇವೆ. ನಿನ್ನ ಅರಮನೆಯ ಆಸ್ಥಾನವನ್ನು ಪ್ರವೇಶ ಮಾಡುವಲ್ಲಿ ಯಾವುದೇ ಅಳುಕನ್ನು ತೋರದಿರುವುದಕ್ಕೆ ಪ್ರಮುಖ ಕಾರಣ ನಾವಿರುವರು ಲೋಕಪ್ರೀತ ಗುರುಗಳಂತೆ ಪ್ರಸಿದ್ಧರಾದಂತಹ ಗುರು ಸಂದೀಪರಿ ಮಹರ್ಷಿಗಳ ಶಿಷ್ಯಂದಿರು ನಾವು. ಲೋಕಪ್ರೀತರಾದಂತಹ ಅವರ ಒಂದು ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಗುರುದಕ್ಷಿಣೆ ನೀಡುವುದಕ್ಕಾಗಿ ರಾಮಕೃಷ್ಣರಾದಂತಹ ನಾವಿರುವರು. ಇವನು ನಮ್ಮಣ್ಣ ಬಲಭದ್ರ, ನಾನು ವಾಸುಭದ್ರನಿದ್ದೇನೆ. ನಮ್ಮಿಬ್ಬರದು ಉದ್ದೇಶ ಒಂದೇ, ಗುರುಗಳಿಗೆ ಗುರುದಕ್ಷಿಣೆ ನೀಡಬೇಕು ಅಂತ ಶಪಥ ಮಾಡಿ ಹೊರಟವರಿದ್ದೇವೆ. ಭಾಷಾಪೂರ್ವಕವಾಗಿ ಆಡಿದ್ದೇವೆ. ಇವತ್ತಿಗೂ ಹಾಗೆ ನೀನು ಆ ಬಾಲಕನನ್ನು ಮರಳಿ ನೀಡಿದೆ ಅಂತಾದ್ರೆ ಯಾವುದೇ ರೀತಿಯ ದ್ವೇಷ ಇರಿಸಿಕೊಳ್ಳದೆ ಹೋಗುತ್ತೇವೆ. ಮತ್ತೆ ನಾವ್ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ. ನಮ್ಮ ಪರಿಚಯ ಇರಬೇಕು ಅಂತ ಏನಿಲ್ಲ. ಯಾಕೆ ಎಷ್ಟೋ ಸಲ ಹಾಗಾಗ್ತದೆ. ಎತ್ತರವಾದ ಪ್ರತಿಷ್ಠಿತ ಶ್ರೇಷ್ಠ ವ್ಯಕ್ತಿಗಳಿಗೆ ಲೋಕದಲ್ಲಿ ಎಲ್ಲರ ಪರಿಚಯ ಇರಬೇಕು ಅಂತಿಲ್ಲ. ಆದ್ರೆ ಆ ಶ್ರೇಷ್ಠರ ಪರಿಚಯವನ್ನು ಎಲ್ಲರೂ ಹೊಂದಿರುತ್ತಾರೆ. ಇಲ್ಲಿಯೂ ಆದದ್ದು ಹಾಗೆ. ನೀನು ಯಮಧರ್ಮರಾಯನಿದ್ದಿ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಗುರುಜನನ್ನು ಮರಳಿ ಕೊಟ್ಟೆ ಅಂತಾದ್ರೆ ಊರಿಗೆ ಹೋಗ್ತೇವೆ. ಅಚ್ಚರಿ ನೀವೈತಂದು ಅರರೇ ಗುರುಪುತ್ರನಾತ್ಮವನು ಕೊಡೆನೆಂದು ತರಳಿದ ಗದಿಗೇಡು ತಪ್ಪುದೈ ಹೊಡೆದರೆ ಮರಡಿ ಇತ್ಯಾದಿ ಬಹುದೈ. ಬಾಲಕರೇ, ಏನು ಏನಾಡುತ್ತಿದ್ದೀರಿ? ಗುರುಪುತ್ರನನ್ನು ಮರಳಿ ನೀಡಲೆ ಯಾವಾಗಲೇ ಬಂದು ಆಗಿದೆ. ಆತನ ವಿಚಾರವನ್ನು ಬರೆದಿವೆಲ್ಲ ವಿಚಾರಿಸಿ ಆಗಿದೆ. ಎಲ್ಲ ವಿಚಾರ ಕಳೆದು ಹೋದ ಮೇಲೆ ದೊಡ್ಡದಾಗಿ ಬಂದು ಬಿಟ್ರು ಗುರುಪುತ್ರನನ್ನು ಕೊಡಬೇಕೆಂಬುದಾಗಿ. ಎಲ್ಲ ಬಾಲಕರೇ, ನೀವು ಕೇಳಿದಿರಿ ಎಂದ ಮಾತ್ರಕ್ಕೆ ಗುರುಪುತ್ರನನ್ನು ಕೊಡಲಾದೀತೆ ಆಗುವುದೇ ಇಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬಂದ ದಾರಿಗೆ ಸುಂದವಿಲ್ಲವೆಂಬಂತೆ ಹಿಂದರಳದರೆ ಇಲ್ಲವಾದರೆ ಸೂರ್ಯಗಣಿ ಮದಿ ಬಂದ
ಮತಿಯುತನಾದ ನೀನು ಈ ರೀತಿ ಆಡುವುದು ಸರಿಯಲ್ಲ. ಮತ್ತೆ ನಮಗೆ ನಮ್ಮ ಮಾತೇ ಮುಖ್ಯ. ಗುರುಪುತ್ರನನ್ನು ಪಡೆದೇ ಪಡುತ್ತೇವೆ ಸಂಕಲ್ಪವನ್ನು ಮಾಡಿದ್ದಾಯಿತು. ಅದಕ್ಕೆ ಉಪಕಾರ ಮಾಡುವುದು ನಿನಗೆ ಧರ್ಮ. ಅಯ್ಯ, ಒಳ್ಳೆಯ ಮಾತಿನಲ್ಲಿ ಗುರುಪುತ್ರನನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ದಂಡಾಧಿಕಾರಿಯಾದ ನಿನ್ನನ್ನು ದಂಡಿಸುವೆವು. ಕೃಷ್ಣ ಬಲರಾಮರೇ, ನೀವು ಯಾರೇ ಆಗಿರಿ ನನಗೇನು? ನೀವು ದೊಡ್ಡ ಜನ ಆದರೆ ಅದು ನಿಮಗೆ. ಎಲ್ಲ ಬಾಲಕರೇ, ಈ ಗುರುಜನ ಆತ್ಮವನ್ನು ಹಿಂತಿರುಗಿಸಿಕೊಡಲು ಆಗುವುದಿಲ್ಲ. ಯಾಕೆ? ಇದು ನನ್ನವರ ಆಜ್ಞೆಯಲ್ಲ, ತ್ರಿಮೂರ್ತಿಗಳ ಅಪ್ಪಣೆ. ಅವರು ನನಗೆ ಒಲಿದಿದ್ದ ಮೂಲಿಗ, ಅದನ್ನು ಮೀರಿ ನಡೆಯುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಎಲ್ಲೇ ಇಲ್ಲದೆ ಮಾತನಾಡುತ್ತಾ ಇದ್ದೀರಿ. ವಿನಾಶಕಾಲೇ ವಿಪರೀತ ಬುದ್ಧಿ. ಇದು ನಿಮ್ಮ ವಿನಾಶ ಕಾಲಕ್ಕೆ ಅಳಸಿದ ಬುದ್ಧಿ. ದಂಡಾಧಿಕಾರಿಯಾದ ನಾನು ದಂಡಿಸಿಯೇ ನೋಡೋಣ. ಹಾಗಾದ್ರೆ ಶಂಖಧ್ವಾನ ಮೆರೆಸುವುದಲಾಗರಿ ಕಮಲಜಾಂಡವೇ ತ್ರಿವಿಕ್ರಮ ರೂಪ ತೋರಲ ಸಮಯ ತೋರಲಾಗಮೆ ಹರದರ ಶೇಷನಾದ ಭಾನುಸುತ ಭಯಗೊಂಡು ಭಯಗೊಂಡು ಶ್ರೀನಿವಾಸನೊಡನೆ ಜ್ಞಾನವಾಯ್ತೆನುತ ಬಲ ಬಂದಿರಗುತ್ತಲೀ ಜಯ ಜಯ ಶ್ರೀ ನರಸಿಂಹ ಜಯ ಜಯ ಶ್ರೀ ನರಸಿಂಹ ಜಯ ಶ್ರೀನಾಥ ಗೋವಿಂದ ಜಯ ಜಯ ಶರಣ್ ಕೃಷ್ಣ ಶ್ರೀಹರಿ ಗೋವಿಂದ ಅಚ್ಯುತ ಶ್ರೀಹರಿ ಜಯ ಜಯ ಕೇಶವ ಅಚ್ಯುತ ಅನಂತ ಪದ್ಮನಾಭ ಜಯ 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 ಜಯ. ಪ್ರಭು, ನೀನ್ಯಾರೆಂದು ತಿಳಿಯದೆ ಉದ್ದಟತನವನ್ನು ತೋರಿದೆ. ನಿರತ ಲಕ್ಷ್ಮಿಯಿಂದ ಪಾದ ಒತ್ತಿಸಿಕೊಂಬ ಓ ಇಂದಿರಾದವನೇ, ನನ್ನ ಸರ್ವ ತಪ್ಪನ್ನು ಮನ್ನಿಸಿ ನನ್ನನ್ನು ಕ್ಷಮಿಸಬೇಕು. ದೇವಾ, ಇನ್ನು ನುಡಿಸಬೇಡ ಸ್ವಾಮಿ. ನೀವು ಕೇಳಿದ ಹಾಗೆ ಗುರುಪುತ್ರನನ್ನು ಇಯಲಾರೆ, ಆದರೆ ಆತ್ಮ ಸ್ವರೂಪವಾಗಿ ಆತನನ್ನು ನೀಡುತ್ತೇನೆ. ಆತನನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿಸು. ಜಯ 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 ಜಯ. ನಮಗೆ ಉಪಕರಿಸಿದೆ. ನಿನಗೆ
ನಿಮಗೆ ಒಳಿತಾಗಲಿ. ಅಯ್ಯ ಯಮಧರ್ಮರಾಯ, ದೇವ ಲೋಕದ ನಡತೆಯನ್ನು ಮೀರುವುದಕ್ಕೆ ನೀನು ಸಾಧ್ಯ ಇಲ್ಲ. ಹಾ. ಹರಿಹರ ಬೊಮ್ಮರು ನಿನಗಿತ್ತಂತ ಆಜ್ಞೆ. ಯಾವುದೇ ಕಾರಣಕ್ಕೂ ಇಲ್ಲಿ ವಿಚಾರಣೆಯಾದ ಪ್ರೇತಾತ್ಮವನ್ನು ಮತ್ತೆ ಭೂಲೋಕಕ್ಕೆ ಕಳಿಸುವುದಕ್ಕಾಗುವುದಿಲ್ಲ. ಇಲ್ಲವೇ? ಆದರೆ ಬಂದವರು ನಾವಾದದ್ದರಿಂದ ಈ ಪರಿವರ್ತನೆ ಆಗಬೇಕಾದದ್ದು ಅನಿವಾರ್ಯವಾಯಿತು. ನೋಡು, ಹೌದು ದೇವ. ಗುರುಪುತ್ರನನ್ನು ಗುರುದಕ್ಷಿಣೆಯಾಗಿ ನೀಡುವುದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀಯ. ನಾವು ಸಂತೋಷದಿಂದ ನಮ್ಮ ಪುರಕ್ಕೆ ತೆರಳಬಹುದೇ? ಹಾಗೆ ಆಗಲಿ ದೇವ. ನಿನಗೆ ಶುಭವಾಗಲಿ. ಜಯ ಯಮನನ್ನು ಸೋಲಿಸಿ ಅಥವಾ ಅವನಿಗೆ ವಿಶ್ವರೂಪವನ್ನು ತೋರಿಸಿ ನಾವು ಯಾರು ಅಂತ ಅರ್ಥವಿಸಿಕೊಂಡು ಗುರುಜನಾತ್ಮವನ್ನು ಪಡೆದಿದ್ದೇವೆ. ಆತ್ಮವನ್ನು ಗುರುಗಳಿಗೆ ಗುರುದಕ್ಷಿಣೆಯಾಗಿ ನೀಡುವುದಕ್ಕೋಸ್ಕರವಾಗಿ ತೆರಳೋಣವೇ? ಬಂದು ಗುರು ದಕ್ಷಿಣೆಯ ನೀಡುತ್ತ ಮಂದಾರದಿ ಬೀಳ್ಕೊಡಲು ಅಂದು ಮಥುರಾಪುರಗೆ ತಂದರು ಗೋಪಾಲಾರತಿ ಚಂದದಿಂದ ಚಂದದಿಂದ ನೀವು ಹಂಬಲಿಸುತ್ತಿದ್ದ ನಿಮ್ಮ ಗುರುಪುತ್ರನನ್ನು ಆತ್ಮರೂಪದಲ್ಲಿ ತಂದೊಪ್ಪಿ ನಿಮಗೆ ನೀಡುತ್ತಿದ್ದೇವೆ. ತದ್ವಾರ ನಾವು ನೀಡುವ ಗುರುದಕ್ಷಿಣೆಯನ್ನು ಸ್ವೀಕರಿಸಿ ಶಿಷ್ಯೋತ್ತಮರಾದ ನಮ್ಮ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಬೇಕೆಂದು ಆಶೀರ್ವದಿಸಿ. ಗುರುವಿನ ಆಶೀರ್ವಾದ ಅಥವಾ ಗುರುವಿನ ಆದೇಶ ನಿರ್ದೇಶ ಅನುಗ್ರಹವಾಗಿ ನಾವಿಂದು ಗುರುತಾದ ಸಾಧನೆಯನ್ನೇ ಮಾಡಿದ್ದೇವೆ. ಕಡಲಗಳ್ಳ ಪಂಚನನ್ನು ಕೊಂದು ಅವನ ಹೆಸರನ್ನು ಸಾಯಿಗೊಳಿಸುವುದಕ್ಕೋಸ್ಕರವಾಗಿ ಅವನ ಮೈಯ ಎಲುಬಿನಿಂದ ಈ ಪಂಚಜನ್ಯವನ್ನು ಪಡೆದೆ ಗುರುಗಳೇ. ಪ್ರಾಯಶಃ ಇದು ನನಗೆ ಸಿಕ್ಕಿದಂತ ಗುರು ಕಾಣಿಕೆ ಅಂತ ತಿಳ್ಕೊಡುತ್ತೇನೆ. ಅವಲೋಕವನ್ನು ಸೇರಿಕೊಂಡೆವು. ಯಮನನ್ನು ದಂಡಿಸಿ ಅವನಿಂದ ತಮ್ಮ ಪುತ್ರನ ಆತ್ಮವನ್ನು ತಂದೊಪ್ಪಿಸಿದ್ದೇವೆ. ಅವನು ನಿಮಗೆ, ತಾಯಿಗೆ ಮತ್ತು ನಿಮಗೆ ಮಾತ್ರ ಕಾಣಿಸ್ತಾನೆ, ಲೋಕಕ್ಕೆ ಕಾಣಿಸುವುದಿಲ್ಲ. ಅಂತ ಆತ್ಮಸ್ವರೂಪಿ ಬಾಲಕನನ್ನು ಸ್ವೀಕಾರ ಮಾಡಿ ಗುರುದಕ್ಷಿಣೆ ಇತ್ತು ನಮ್ಮ ನಾಡಿಗೆ ತೆರಳುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ವಿನೀತ ಶಿಷ್ಯರು. ಬಲರಾಮರೇ, ಅಮ್ಮ, ನಮ್ಮ ಕನ್ನನನ್ನು ಕಾಲಗರ್ಭದಿಂದ ಹುಡುಕಿ ತಂದೆ, ನನ್ನ ಮನಸ್ಸಿಗೆ ಹರ್ಷ ತಂದೆ, ನಿರಾಯುವಾಗ ತಂದೆ. ಹಾಗೆಯೇ ಸಾಧ್ಯವಾಗದನ್ನು ಸಾಧ್ಯವಾಗಿಸಿದೆ ನೀನು. ಆದುದರಿಂದಲೇ ನೀನು ಮಹಿಮಾನ್ವಿತ ಆಗ್ಲಿ ಕರ್ನಾಟಕ ನಾಯಕ. ನಿನ್ನೆದುರು ನಾನು ಸಣ್ಣವನಾದೆ. ಹಾಗೆ ಆಗಲಿ ತಂದೆ. ಗುರುವೇ ತಂದೆ, ಗುರುವೇ ತಾಯಿ ಎಂದು ತಿಳಿದು ಮಾತಾಪಿತರ ಸೇವೆಯನ್ನೇ ಬಗೆದು ಕರ್ತವ್ಯನಿಷ್ಠನಾದ ಕಂದ. ನಾನು ಸಂತುಷ್ಟನಾದೆ. ಆಗ್ಲಿ ಗುರುಗಳೇ. ನಿನ್ನಂತ ಶಿಷ್ಯಕೋಟಿ ಪರಂಪರೆ ಬೆಳೆಯಲಿ. ಇನ್ನೊಂದು ಮಾತು. ಏನು ಗುರುದೇವ? ಕಲಿರಾ ಹಳೆ ವಿದ್ಯಾರ್ಥಿಗಳಾಗಿ ಬಂದು ಇಲ್ಲ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ಹಾಗೆ ಆಗ್ಲಿ. ಬಂದರಿರಾ ಏರಿದ ಏಣಿಯನ್ನು ಮರೆಯದಿರಿ. ಖಂಡಿತ ಹಾಗೆ ಮಾಡುವುದಿಲ್ಲ. ಈ ಶುಭ ಮುಹೂರ್ತ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಬಂಧುಗಳೇ, ಕೋಡಿಕಲ್ ಶ್ರೀ ರಾಜರಾಜೇಶ್ವರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ವಾರ್ಷಿಕ ಜಾತ್ರೋತ್ಸವದ ಪ್ರಯುಕ್ತ ನಿನ್ನೆಯಿಂದ ಆರಂಭವಾಗಿ ನಾಡಿದ 16ರ ಕಾರ್ಯಕ್ರಮಗಳು ಮತ್ತು ಭೂತದ ಕೋಲ ಇತ್ಯಾದಿಯಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಆಡಳಿತ ಮುಖ್ಯಸ್ಥರಾದಂಥ ಪಿ ಮಾಬಲ ಚೌಟ್ರು ಮತ್ತು ಅವರ ಅವರು ಸಹೋದ್ಯೋಗಿ ಬಂಧುಗಳೆಲ್ಲ ಸೇರಿ ಈ ವರ್ಷ 2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾಳೆ ದಿವಸ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಶ್ರೀಮತಿ ಮಂಜುಳಾ ಈರಾ ಇವರ ಹರಿಕಥಾ ಪ್ರಸಂಗ ನಡೆಯುವುದಕ್ಕಿದೆ. ಗಿರಿಜಾ ಕಲ್ಯಾಣ ಕಥೆ ಬಹಳ ಉತ್ತಮವಾಗಿ ಹರಿಕಥೆಯನ್ನು ಮಾಡಬಲ್ಲಂಥ ಒಬ್ಬ ಸಮರ್ಥ ಸಂಕೀರ್ತನಕಾರರಿದ್ದಾರೆ ಅವರು. ಅವರಿಗೂ ಕೂಡ ನಾವು ಇದೇ ರೀತಿಯ ದೊಡ್ಡ ಮಟ್ಟದ ಪ್ರೋತ್ಸಾಹವನ್ನು ನೀಡೋಣ. ಕಲೆಯನ್ನು, ಕಲಾವಿದರನ್ನು ಗೌರವಿಸೋಣ. ಇವತ್ತಲ್ಲಿ ಸರಿಯು ಬಾಲಯಕ್ಷವೃಂದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಪ್ರಪ್ರಥಮ ಮಕ್ಕಳ ಮೇಳ. ಇದುವರೆಗೆ ಯಾವ ಮಕ್ಕಳ ಮೇಳವಿಂತ ಸಾಧನೆಯನ್ನು ಮಾಡಲಿಲ್ಲ. ಸರಿಯಿಗೆ ಸಾಧ್ಯ ಆಗಿದೆ. ಇದಕ್ಕಾಗಿ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಊರ ಪರವೂರ ಮಹನೀಯರಿದ್ದೀರಿ. ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದ ಸಲ್ಲಿಸ್ತಾ, ಇಲ್ಲಿವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ಯಕ್ಷಗಾನ ಪ್ರಿಯರಿಗೂ, ಕಲಾಭಿಮಾನಿಗಳು, ಕ್ಷೇತ್ರದ ಅಮ್ಮನ ಭಕ್ತರಿಗೂ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಎಲ್ಲ ಭಜಕರಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತೇವೆ. ನಮಗಿಲ್ಲಿ ಕಾರ್ಯಕ್ರಮ ನಡೆಸೋ ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮುಖ್ಯಸ್ಥರು, ಗೌರವಾಧ್ಯಕ್ಷರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು, ಸಹೋದ್ಯೋಗಿಗಳು ಕೂಡ ನಮ್ಮ ಮಂಡಳಿಯ ಪರವಾಗಿ ಅರ್ಚಕ ವರ್ಗ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸರಿಯು ಮಕ್ಕಳ ಮೇಳ ಧನ್ಯವಾದ ಸಲ್ಲಿಸ್ತಾ ಕತೆಗೆ ಮಂಗಳ ಹಾಡಲಿಕ್ಕೆ ನಿಮ್ಮ ಅಪ್ಪಣೆಯನ್ನು ಕೇಳುತ್ತೇವೆ. ಯಕ್ಷಗಾನಂ ವಿಶ್ವಗಾನಂ.
ಮಂಗಲಂ ಜಯ ಮಂಗಳಂ ಶುಭ ಮಂಗಲಂ ನಿತ್ಯ ಮಂಗಲಂ ಚಲಿಸುವ ಜಲದೊಳು ಮತ್ಸನಿಗೆ ತೊಂದಿನ್ನಟ್ಟೈ ಚಲಿಸುವ ಜಲದೊಳು ಮತ್ಸನಿಗೆ ಹಿರಿಯ ಬೆನ್ನಲಿ ಬದ್ದ ಕೂರ್ಮನಿಗೆ ಧರೆಯನ್ನು ಧರಿಸಿದವರ ಅವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಳಂ ನಿತ್ಯ ಮಂಗಳಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ